ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮರಳು ಉರುಳು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಸ್ಯಾಂಡ್ ಬ್ಲಾಕ್ ಅನ್ನೋ ವಿಚಾರದಲ್ಲಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಉದಯ್ ಸುವರ್ಣ ಅವರು ಹಾಗೂ ಅದರ ಜೊತೆಗೆ ಸುಖಾನಂದ ಅನ್ನುವರು. ಅವರು ರಾಷ್ಟ್ರೀಯ ಪರಿಸರ ರಕ್ಷಣೆ ಮತ್ತು ವನ್ಯ ಪ್ರೇಮಿಗಳ ಒಕ್ಕೂಟ ಇದರ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ. ಇವರಿಗಿಬ್ಬರಿಗೂ ಕೂಡ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ. ನಮಸ್ತೆ ಸರ್. ವೀಕ್ಷಕರೇ, ನಾವು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನಮ್ಮ ಕರಾವಳಿಯನ್ನು ಬಾಧಿಸ್ತಿರುವಂತಹ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾದಂತಹ ಸಮಸ್ಯೆ ಮರಳುಗಾರಿಕೆ ಅನ್ನುವಂಥದ್ದು. 10 ವರ್ಷಕ್ಕೆ ಹಿಂದೆ ನಾವು ನೋಡೋದಾದರೆ ಬಹುಶಃ ಸಾಂಪ್ರದಾಯಿಕ ಮರಳುಗಾರಿಕೆಗೆ ಕರಾವಳಿ ಒಂದು ರೀತಿಯಲ್ಲಿ ಶಾಂತವಾಗಿ ನಡೀತಾ ಮುಂದೆ ಬರ್ತಾ ಇತ್ತು. ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಮರಳುಗಾರಿಕೆಯನ್ನು ಸರ್ಕಾರ ಪರವಾನಗಿ ಕೊಡುವ ಮೂಲಕ ಅಕ್ರಮವಾಗಿರುವಂತಹ ಮರಳುಗಾರಿಕೆಯನ್ನು ಸಕ್ರಮ ಮಾಡಲಿಕ್ಕೆ ಹೋಗುವ ಭರದಲ್ಲಿ ಆದಷ್ಟು ಹೆಚ್ಚು ಅಕ್ರಮ ಮರಳುಗಾರಿಕೆಗೆ ಅವಕಾಶ ಕೊಟ್ಟಿದೆ ಅನ್ನೋದರಲ್ಲಿ ತಪ್ಪಿಲ್ಲ. ಇದರ ಜೊತೆಗೆ ಸಾಕಷ್ಟು ವಾದ ವಿವಾದಗಳು, ಅಧಿಕಾರಿಗಳ ಮೇಲಿನ ಹಲ್ಲೆಗಳು, ಅದೇ ರೀತಿ ಮೀನುಗಾರರು, ಸಾಂಪ್ರದಾಯಿಕ ಮರಳುಗಾರಿಕೆಯ ಕಾರ್ಮಿಕರು ಗ್ರೀನ್ ಟ್ರಿಬ್ಯುನಲ್ಗೆ ಹೋದ ಹಿನ್ನೆಲೆ, ಇದೆಲ್ಲದರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಮರಳುಗಾರಿಕೆಯನ್ನು ಸ್ಥಗಿತಗೊಳಿಸಿ ಆದೇಶ ಬಂದಿದೆ. ಏನೇ ಇದ್ದರೂ ಅಕ್ಟೋಬರ್ 15ರಂದು ಮತ್ತೆ ಮರಳುಗಾರಿಕೆಗೆ ಚಾಲನೆ ಸಿಗುವ ನಿರೀಕ್ಷೆ ಇದೆ. ಆದರೆ ಎಲ್ಲ ಒಂದು ಕಡೆ ಮತ್ತೆ ಪುನಃ ಅವೈಜ್ಞಾನಿಕವಾಗಿ ಮರಳುಗಾರಿಕೆಗೆ ಅವಕಾಶ ಕಲ್ಪಿಸಲಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಮ್ಮ ಇವತ್ತಿನ ಚರ್ಚೆ ಮುಂದುವರಿತದೆ. ಮೊದಲನೇದಾಗಿ ನಾನು ನೇರವಾಗಿ ಸರ್, ನಾನು ಉದಯ್ ಅವರ ಹತ್ರ ನಾನು ಬರ್ತಾ ಇದ್ದೀನಿ. ಉದಯ್ ಸುವರ್ಣ ಅವರೇ, ಎಲ್ಲ ಒಂದು ಕಡೆ ಗುತ್ತಿಗೆದಾರರು ಇರ್ಬೋದು, ಮರಳು ಕಾರ್ಮಿಕರಿಗೆ ಒಂದು ಆಶಾದಾಯಕವಾಗಿ ಅಕ್ಟೋಬರ್ 15 ನಿಗದಿಯಾಗಿದೆ. ಆದರೆ ಇನ್ನೊಂದು ಕಡೆ ಅದೇ ಸಂದರ್ಭದಲ್ಲಿ ಮೊದಲು ಏನಿತ್ತು CRZ ಮತ್ತು ನಾನ್ CRZ ಮರಳುಗಾರಿಕೆ, ಅದರಲ್ಲಿ ಈಗ CRZಗೆ ಮರಳುಗಾರಿಕೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಗಳು ಇತ್ತು. ಒಟ್ಟಾರೆಯಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಮರಳುಗಾರಿಕೆ ಸ್ಥಗಿತ ಆಗಿರೋದು ಎಷ್ಟು ಸರಿ, ಅದರ ಜೊತೆಗೆ ಮರಳುಗಾರಿಕೆಯಿಂದ ಆಗ್ತಾ ಇರಬೇಕಾದಂತಹ ಒಳ್ಳೆಯ ಅಂಶಗಳು ಮತ್ತು ಕೆಟ್ಟ ಅಂಶಗಳ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಮರಳುಗಾರಿಕೆ ಬಗ್ಗೆ ಆಶಾದಾಯಕವಾದ ವಿಷಯ ಅಂತ ಹೇಳಿದರೆ, ನಾನ್ CRZಲ್ಲಿ DC ಅವರು ಹೇಳಿಕೆ ಕೊಟ್ಟಂತೆ ನಾಡ್ದು 15ನೇ ತಾರೀಕಿಂದ ಪ್ರಾರಂಭಿಸ್ತೇನೆ ಅಂತ ಹೇಳಿದ್ದಾರೆ. ಅದು ಮರಳು ಸಮಸ್ಯೆ ಅಂತ ಹೇಳ್ತಾ ಇದ್ದವರಿಗೆ, ಮನೆ ಕಟ್ಟಲಿಕ್ಕೆ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೆ ಅವರಿಗೊಂದು ಆಶಾದಾಯಕವಾದ ಸುದ್ದಿ. ನಾವೇನು ಮರಳು ಉದಯ ಸುವರ್ಣರು ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ ಸರ್, ತಾವು ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡ್ತೀವಿ. ಹಾಂ ಸರ್, ಮಹೇಶ್ ಅಂತ. ಆಯ್ತು ಸರ್, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಸರ್. ವಾಲ್ಯೂಮ್ ಕಮ್ಮಿ ಇದೆ. ಓಕೆ 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 ಸರ್, ಹೇಳಿ ಸರ್. ಮಹೇಶ್, ನಾವು ಉದಯ್ ಸರ್ ಹತ್ರ ಮಾತಾಡ್ಬೇಕಲ್ವಾ? ಹೇಳಿ ಸರ್, ಖಂಡಿತವಾಗಿ ಅವರು ಮಾತಾಡ್ತಾರೆ. ಹಲೋ, ಹೇಳಿ ಸರ್. ಈಗ ಉದಯ್ ಸುವರ್ಣ ಅವರು ನಮ್ಮ ಹೊಯ್ಗೆ, ಈಗ CRZ ಆಗೋ ಹೊಯ್ಗೆ ಬಗ್ಗೆ ಅವರೊಂದು ವಿರೋಧಿ ಆಗಿಲ್ಲ. ಹೊಯ್ಗೆ ಬಗ್ಗೆ ಈಗ ವಿರೋಧಿ ಅಂತ ಹೇಳಿದ್ರೆ, ಅವರು ಈಗಾಗಲೇ NGTಯಲ್ಲಿ ಈ ಹಿಂದೆ 2 ವರ್ಷದ ಹಿಂದೆ ಕೂಡ ಒಂದು ಕೇಸ್ ಹಾಕಿದ್ರು. ಆಮೇಲೆ ಆ ಕೇಸ್ ಹಾಕಿದಾಗ ಹೊರ ಜಿಲ್ಲೆಗೆ ಹೋಗ್ತಾ ಉಂಟು. ಆಗ ಬಹಳ ಕಂಪ್ಲೇಂಟ್ ಇತ್ತು, ಮಾಡಿದ್ರು. ಆಗ ಆ ಟೈಮಲ್ಲಿ ಕೇಸನ್ನು ಜಿಲ್ಲಾರ್ದು ಅದ್ರ ಬಗ್ಗೆ ಫೈಟ್ ಮಾಡಿದ್ದು. ಆಮೇಲೆ ಹೊಯ್ಗೆ ದೋಣಿ ಕಾರ್ಮಿಕ ಸಂಘದವರು ಫೈಟ್ ಮಾಡಿ ಗೆದ್ಕೊಂಡ್ ಬಂದ್ರು. ಈಗ ಅದೆಲ್ಲ ಆದ್ಮೇಲೆ ಮತ್ತೆ ಪುನಃ ಹಾಕಿದ್ದಾರೆ, ಯಾವ ಉದ್ದೇಶ ಅಂತ ಗೊತ್ತಿಲ್ಲ. ಆಮೇಲೆ ಈಗ ಅದು ಕೂಡ ಕಂಟಿನ್ಯೂ ಉಂಟು. ಈಗ ಜನಗಳಿಗೆ ಮರಳು ಕೊಡ್ಬೇಕು ಬೇಡ, ಇದನ್ನು ಯಾವ ರೀತಿಯಲ್ಲಿ ಮರಳು ಇವ್ರಿಗೆ ಕೊಡ್ಬೇಕು ಅನ್ನೋದು ಇವರದ್ದು ವಿಧಾನ ಗೊತ್ತಿಲ್ಲ. ಈಗ ಕೂತ್ಕೊಂಡು ನಿಮ್ಮ ಎದುರು ಇದ್ದಾರೆ ಅವರು ಟಿವಿಯಲ್ಲಿ. ಹೌದು, ಈಗ ಜನಗಳಿಗೆ ಬೇಕಾದ ಮರಳು ಕೊಡುವಂತ ವಿಧಾನ ಹೇಗೆ, ಅದನ್ನಾದ್ರೂ ಇವತ್ತು ಇವರು ಹೇಳ್ಬೇಕು ನಮ್ಗೆ. ಇಲ್ಲದಿದ್ರೆ ನಾವು ಹೇಳ್ತೇವೆ, ಮರಳನ್ನ ವಿರೋಧಿಯಾಗಿ ರಿಲೀಸ್ ಅಂತ ಬಂದವರಿಗೆ ಅವರಿಬ್ರು ಕೂತವರು ಮರಳಿನ ವಿರೋಧಿ ಅಂದ್ರೆ ಮರಳು CRZ ತೆಗಿಲೇಬಾರ್ದು ಅಂತ ಹೇಳಿ ಕೂತ್ಕೊಂಡಂತ ವಿರೋಧಿಗಳು. ಹೌದು, ಇವತ್ತು ಅವರಿಬ್ಬರು ನಮ್ಗೆ ಮರಳು ಉಡುಪಿ ಜಿಲ್ಲೆ ಕೊಡ್ಬೇಕು. CRZ ಯಾವುದೇ ಲೋಪದೋಷ ಇಲ್ಲ. ಈಗ CRZ ಮ್ಯಾಪ್ ಅನ್ನು ಮಾಡಿದ್ದಾರೆ, ಅದರಲ್ಲಿ CVC ಏರಿಯಾ, ಆಮೇಲೆ ಈಕೋ ಸೆನ್ಸಿಟಿವ್ ಏರಿಯಾ ಅಂತ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ ಏನ್ ಮಾಡಿದ್ದಾರೆ, ಉದ್ಯಾವರ ಇಲ್ಲ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಉದ್ಯಾವರ ಇದೆ. ಅದು ಏನೋ ಸೂಕ್ಷ್ಮ ಪ್ರದೇಶ ಅಂತ ಗುರುತು ಮಾಡಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಯವರು ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಯಾವ ತಾರತಮ್ಯ, ಯಾಕಂದ್ರೆ ಅಲ್ಲೆಲ್ಲ ಸ್ಯಾಂಡ್ ಇದೆ. ಈಗ ಏನ್ ಈಕೋ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿದ್ರೆ ಗೋವಾ, ಮಹಾರಾಷ್ಟ್ರ, ಆಮೇಲೆ ಈಗ ಯಾವ್ದು ಇದಕ್ಕೆ ಬಂದು ಯಾವ್ದು ನಿಮ್ಮ ಹೊನ್ನಾವರ ಮತ್ತೆ ಕುಂದಾಪುರ ಅಂತ ಮಾಡಿದ್ದಾರೆ.
ಈಗ ಇದು ಕಾರವಾರ ಕುಂದಾಪುರ ಮಾಡಿದ್ದಾರೆ. ಈಗ ಆ ಏರಿಯಾದಲ್ಲಿ ಇದ್ಮೇಲೆ ಈ ಎಲ್ಲ ಏರಿಯಾದಲ್ಲಿ ಮರಳು ಹೋಗಿದ್ದು ಬ್ಲಾಕ್ ಮಾಡುವಾಗ ಏನ್ ತೊಂದರೆ? ಎಸ್ ಮಹೇಶ್ ಅವರೇ, ನಿಮ್ಮ ಪ್ರಶ್ನೆಗೆ ಈಗ ಅಷ್ಟೇ ಅವರು ಬಂದು ಕೂತಿದ್ದಾರೆ, ಖಂಡಿತವಾಗಿ ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ ಮಹೇಶ್ ಅವರೇ, ನೀವು ಒಂದು ಮಾತು 2-3 ಬಾರಿ ಪುನರುಚ್ಚಾರ ಮಾಡಿದ್ರೆ ಅವರು ಮರಳುಗಾರಿಕೆ ವಿರೋಧಿಗಳು ಅಂತ. ನಾವು ಒಂದೇ ನಿಮಿಷ ಮಹೇಶ್ ಅವರೇ, ಒಂದೇ ನಿಮಿಷ ದಯವಿಟ್ಟು ಕೇಳಿ. ಮಹೇಶ್ ಅವರೇ ಒಂದೇ ನಿಮಿಷ. ಈ ವಿಚಾರವಾಗಿ ನಾವು ನಿಮ್ಮ ಮರಳು ಕಾರ್ಮಿಕರ ನಾಯಕರ ಸಂಘಟನೆಯ ನಾಯಕರುಗಳನ್ನ ಸಂಪರ್ಕ ನಿರಂತರವಾಗಿ 5:30 ಮಾಡಿದ್ದೇವೆ. ಆದರೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾವು ಬರ್ತೇವೆ ಬರುವುದಿಲ್ಲ ಹೇಳಿ ಕೊನೆ ಕ್ಷಣಕ್ಕೆ ಕೈ ಕೊಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಮಗೆ ಅನಿವಾರ್ಯವಾಗಿ ಅವರು ಖಂಡಿತವಾಗಿ ನಾವು ಅವರನ್ನ ಸಂಪರ್ಕಕ್ಕೆ ತಗೊಳ್ತೇವೆ. ನಿಮ್ಮಂಥವರ ಮಾಹಿತಿಗಳು ಅಭಿಪ್ರಾಯಗಳು ಕೂಡ ಬಹಳ ಮುಖ್ಯ. ತಾವು ಕರೆ ಮಾಡಿ ತಮ್ಮ ಅಭಿಪ್ರಾಯ ಹೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉದಯ ಸುವರ್ಣ ಅವರು ಉತ್ತರ ಕೊಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಇವರಿಗೆ ಮಾಹಿತಿಯ ಕೊರತೆ ಇದೆ. ನಾವು ಈಗ ಕೋರ್ಟಿಗೆ ಹೋಗಿಲ್ಲ. ಒಂದನೇದಾಗಿ ಅವ್ರು ಹೇಳ್ತಾ ಇದ್ದಾರೆ ಇವರು ಕೋರ್ಟಿಗೆ ಹೋಗಿದ್ದಾರೆ ಅಂತ ಹೇಳಿ. ನಾವು ಕೋರ್ಟಿಗೆ ಹೋಗಿಲ್ಲ. ಒಂದು. ಎರಡನೇದಾಗಿ ನಾವು ಮರಳು ವಿರೋಧಿಗಳಲ್ಲ. ಮರಳು ಎಲ್ಲರಿಗೂ ಬೇಕು ಅಂತ ಹೋರಾಟ ಮಾಡ್ತಾ ಇರುವವರು. ಯಾವ ರೀತಿ ಬೇಕು? ಅಕ್ರಮವಾಗಿ ಅಲ್ಲ, ಸಕ್ರಮವಾಗಿ ಬೇಕು. ಕಾನೂನಲ್ಲಿ ಏನಿದೆ ಆ ಪ್ರಕಾರ ಬೇಕು. NGT ಏನ್ ಹೇಳ್ತದೆ ಆ ರೀತಿ ಬೇಕು. ಇವರು ಹೇಳಿದಾಗೆ ಮರಳುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಇವರು ಏನು ಹೇಳ್ತಾರೆ ಈಗ ಮರಳುಗಾರಿಕೆ ಯಾವ ರೀತಿ? ಇವರಿಗೆ ಅಕ್ರಮ ಮಾಡುವ ರೀತಿಯಲ್ಲಿ ಬೇಕು. ಹೊರಗಡೆ ಸಾಗಾಟ ಮಾಡಬೇಕು, ಅಕ್ರಮ ರೀತಿಯಲ್ಲಿ ತೆಗಿಬೇಕು, ಅಕ್ರಮವಾಗಿ ಪರವಾನಗಿಯನ್ನು ಪಡೆದುಕೊಳ್ಬೇಕು, ಅಲ್ಲಿ ಮೀನುಗಾರರಿಗೆ ತೊಂದರೆ ಕೊಡಬೇಕು, ಅಲ್ಲಿ ಆ ಪರಿಸರದಲ್ಲಿ ವಾಸ ಮಾಡುವವರಿಗೆ ತೊಂದರೆ ಕೊಡಬೇಕು, ಇನ್ನಷ್ಟು ಸಾವುಗಳು ಸಂಭವಿಸಬೇಕು. ಆ ರೀತಿ ಇವರ ಹೇಳಿಕೆ ನೋಡುವಾಗ ಆ ರೀತಿ ಆಗ್ತಾ ಇದೆ. ಒಟ್ಟಾರೆ ಇವರಿಗೆ ಈ ದೇಶವನ್ನು ಲೂಟಿ ಮಾಡುವಂತ ಪರಿಸ್ಥಿತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ಮರಳು ವಿರೋಧಿಗಳಂತೂ ಖಂಡಿತ ಅಲ್ಲ. ನಾವು ಮೊದಲಿಂದಲೂ ನಾವು ಮರಳು ಬೇಕು. ಅದಿದ್ದ ಪರಿಸರ, ನಾವು ಹೇಗೆ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೊರಟವರು. ನಾವು ಇವತ್ತೇ ಒಂದು ಲೂಟಿ ಮಾಡಿದ್ರೆ ಮುಂದೆ ಹೇಗೆ? ನಾವು ಮುಂದಿನ ಗುರಿಯನ್ನು ಇಟ್ಕೊಂಡಿದ್ದೇವೆ. 50 ವರ್ಷಕ್ಕೆ 100 ವರ್ಷಕ್ಕೆ ಮರಳು ಬೇಕು. ಮನೆ ಕಟ್ಟುವವರು ಇವತ್ತಿಗೆ ಲಾಸ್ಟ್ ಅಲ್ಲ, ಮುಂದೆ ಸಹ ಮನೆ ಕಟ್ಟುವವರಿದ್ದಾರೆ. ಅವರಿಗೆ ಮರಳು ಕೊಡ್ಬೇಕು. ಅವರು ಒಂದು ಬೇರೆ ರೀತಿಯ ವ್ಯಾಖ್ಯಾನ ಕೊಡ್ತಾರೆ ಉದಯ ಸುವರ್ಣ ಅವರ. ಏನು ಹೇಳ್ತಾರೆ ಅಂದ್ರೆ, ಮರಳು ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಮತ್ತೆ ದಿಬ್ಬ ಆಗಿ ಬರ್ತದೆ, ಅದು ಮತ್ತೆ ತುಂಬುತ್ತದೆ. ನೀವು ಮರಳು ತೆಗೆದಷ್ಟು ತೆಗೆದೇ ಇದ್ರೆ ಈ ವರ್ಷ ಮರಳು ತೆಗಿಲಿಲ್ಲ ಅಂದ್ರೆ ಬರುವ ವರ್ಷ ನೆರೆ ಬರ್ತದೆ, ಭೂಪ್ರದೇಶವನ್ನ ನೀರು ತುಂಬಿಕೊಳ್ಳುತ್ತದೆ. ಇಂತಹ ನೆರೆಯ ಭಯ ಕೂಡ ಇದೆ. ಹಾಗಾಗಿ ಮರಳು ತೆಗಿಬೇಕು ಅಂತ ಹೇಳ್ತಾರೆ ಸರ್. ನಾವು ಹೇಳ್ತೇವೆ ನಮಗೆ ದಿಬ್ಬ ತೋರಿಸಿ. ನಾವು ಕೇಳುವಂತದ್ದೇನು, ನೀವು ದಿಬ್ಬ ಇದೆ ಅಂತೀರಾ, ಅದೇ ನಮಗೆ ದಿಬ್ಬ ತೋರಿಸಿ. ನೀವು ಸರ್ವೆಗೆ ಅಂತ ಹೇಳಿದ್ರೆ ಅದೇ ತಾನೇ. ಎಲ್ಲಿದೆ ಬ್ಲಾಕ್? ಎಲ್ಲಿದೆ? ನಾವು ಎಲ್ಲೋ ಕೂತ್ಕೊಂಡು ಬ್ಲಾಕ್ ಇದೆ ಅಂತಲ್ವಾ ಹೇಳುದಲ್ಲ. ವಾಸ್ತವಾಂಶ ಏನು ಅಲ್ಲಿ ದಿಬ್ಬ ಎಲ್ಲಿದೆ ಅದು ನಮ್ಗೆ ತೋರಿಸಿ. ನಾವು ಕೋರ್ಟಿಗೆ ಹೋಗಿದ್ದು, ನಮಗೆ ತೋರಿಸಲ್ಲ ದಿಬ್ಬ ಏನಿದೆ. ಒಂದೇ ವಿಚಾರ. ಈಗ ಕಳೆದ 10 ವರ್ಷಗಳಿಂದ, ಒಂದು ದಶಕದಿಂದ ಮರಳುಗಾರಿಕೆ ನಡೀತಾ ಇತ್ತು. ಯಾವ ರೀತಿ ನಡೀತಾ ಇತ್ತು? ನೀವು ಈಗ ಸುಮ್ಮನೆ ಅಕ್ರಮ ಮಾಡಿತಾ ಇದ್ದಾರೆ ಹಾಗೆ ಅಲ್ಲ. ನೀವು ಈಗ ಗ್ರೀನ್ ಟ್ರಿಬ್ಯುನಲ್ಗೆ ನೀವು ಹೋಗಿದ್ರಿ. ಸೊ ಯಾಕೆ ಹೋಗಿದ್ರಿ? ಯಾವ ಹಿನ್ನೆಲೆಯಲ್ಲಿ ಹೋಗಿದ್ರಿ? ನೋಡಿ, ಇವಾಗ ಮರಳುಗಾರಿಕೆ ಹೇಗೆ ಮಾಡಬೇಕು? ಸಾಂಪ್ರದಾಯಿಕವಾಗಿ ಮರಳು ಮಾಡಬೇಕು, ಮಾನವ ಪರಿಶ್ರಮದಿಂದ ಮಾಡಬೇಕು. ಅದು ಮರಳು ದಿಬ್ಬ ಇದ್ರೆ ಮಾತ್ರ. ಮರಳು ದಿಬ್ಬವನ್ನು ಯಾರು ಗುರುತಿಸಬೇಕು? ಮೀನುಗಾರರು ಹೇಳಬೇಕು, ನಮಗೆ ಇಲ್ಲಿ ಮರಳು ತುಂಬಿದೆ, ನಮಗೆ ಇಲ್ಲಿ ದೋಣಿ ಸಾಗಾಟ ಆಗುವುದಿಲ್ಲ, ಇದನ್ನು ತೆರವು ಮಾಡಿಕೊಡಿ ಅಂತ. ಮರಳುಗಾರಿಕೆ ಮಾಡಲಿಕ್ಕೆ ಇಲ್ಲ ಇವರಿಗೆ. ಮರಳನ್ನು ತೆರವು ಮಾಡುವಂತದ್ದು. ಮೀನುಗಾರರಿಗೆ ತೊಂದರೆ ಮೀನುಗಾರಿಕೆ ಅಂತಲ್ಲ, ಒಳಜಲ ಸಾರಿಗೆಗೆ ಅಡಚಣೆ ಉಂಟು ಮಾಡುವ ಮರಳು ದಿಬ್ಬವನ್ನು ತೆರವು ಮಾಡಲಿಕ್ಕೆ ಇವರೇ ಪರವಾನಗಿ ಕೊಟ್ಟಿದ್ದು. ಮರಳುಗಾರಿಕೆ ಮಾಡ್ಲಿಕ್ಕೆ ಅಲ್ಲ. CRZ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ ಇಲ್ಲ, ತೆರವು ಮಾಡಲಿಕ್ಕೆ ಪರವಾನಗಿ ಕೊಟ್ಟಿದ್ದು. ಇವರು ಮರಳುಗಾರಿಕೆ ಮೈನಿಂಗ್ ಮಾಡ್ತಾ ಇದ್ದಾರೆ, ರಿಮೂವ್ ಮಾಡ್ತಾ ಇಲ್ಲ. ಸೊ ಈಗ ನೀವು ಹೇಳೋದು, ಈಗ ಅಕ್ಟೋಬರ್ 15ಕ್ಕೆ ನಾವು ಮರಳುಗಾರಿಕೆಗೆ ಅನುಮತಿ ಕೊಡ್ತೇವೆ ಅಂತ ಹೇಳ್ತಾರೆ. ಬಟ್ ಹಾಗಾದ್ರೆ ಅವರು ಮರಳುಗಾರಿಕೆಗೆ ಅನುಮತಿ ಕೊಡ್ತಾರೋ ರೈಟಿಂಗ್ನಲ್ಲಿ, ಅಥವಾ ಯಾವುದಕ್ಕೆ ಲೈಸೆನ್ಸ್ ಕೊಡ್ತಾರೆ? ಈಗ ನಾವು ನಾನ್ CRZ ಬಗ್ಗೆ ನಾವು ಮಾತಾಡೋದಿಲ್ಲ. DC ಅವರು ಏನ್ ಹೇಳ್ತಾ ಇದ್ದಾರೆ, 15 ನಂತರ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ. ಅದು ನಾನ್ CRZಗೆ ಸಂಬಂಧಪಟ್ಟಿದ್ದು, ಸಿಹಿ ನೀರಿನ ಮರಳುಗಾರಿಕೆ. ನಮಗೆ ಹೌದು, ನಮಗೇನು ನಾನ್ CRZ ಸಮಸ್ಯೆ ಅದು ಬರ್ತಾ ಇಲ್ಲ. ಇವಾಗ ಏನ್ ಹೇಳ್ತಾರೆ, ನಾವು 9 ದಿಬ್ಬವನ್ನು ನೋಡಿದ್ದೇವೆ ಅಂತ ಹೇಳ್ತಾರೆ. ಎಲ್ಲಿದೆ 9 ದಿಬ್ಬ? ನಮ್ಗೆ ತೋರಿಸಿ, ನಾವು ಬರ್ತೇವೆ ಸರ್ವೆಗೆ. ನೀವು ಹೊಯ್ಗೆ ದೋಣಿ ಕಾರ್ಮಿಕರ ಸಂಘದವ್ರನ್ನ ಕರ್ಕೊಂಡು ಹೋಗುದಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿ. ಅಲ್ಲೇ ಮೀನುಗಾರನ ಕರ್ಕೊಂಡು ಹೋಗಿ. ಯಾರದು ಮೀನುಗಾರರು ತೆರವು ಮಾಡ್ಬೇಕಂತ ಮನವಿ ಕೊಟ್ಟಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ. ಈಗ ಮರಳು ದಿಬ್ಬ ಇದೆ, ಮೀನುಗಾರರಿಗೆ ಅಡಚಣೆ ಉಂಟು ಮಾಡುವ ಮರಳು ದಿಬ್ಬವನ್ನು ಮಾತ್ರ ತೆರವು ಮಾಡ್ಬೇಕು. ಯಾರು ಮಾಡ್ಬೇಕು? ಮೀನುಗಾರರು ಮಾಡ್ಬೇಕು, ಯಾರು ಮಾಡುವುದಲ್ಲ. ಅಲ್ಲಿನ ಮೀನುಗಾರರು ಅವರಿಗೆ ಅನುಕೂಲ ತಕ್ಕಂತೆ ಅವ್ರು ಮಾಡ್ಬೇಕು. ಮೀನುಗಾರರಿಗೆ ಮಾಡುವಂತದ್ದು, ಯಾರೋ ಬಂದು ಮಾಡುವಂತದ್ದಲ್ಲ. ಓಕೆ. ಸೊ ಈಗ ನಾನು ಕೇಳ್ತಿರೋದು, ಈಗ ಮರಳುಗಾರಿಕೆಯಿಂದ ಸ್ಥಳೀಯವಾಗಿ ನಿಮ್ಮ ಪ್ರಕಾರ ಮರಳುಗಾರಿಕೆ ಸ್ಥಗಿತ ಆಗಿರೋದ್ರಿಂದ ಅಡಚಣೆ ಆಗ್ತಾ ಇಲ್ವಾ, ತೊಂದರೆ ಆಗ್ತಾ ಇಲ್ವಾ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಅಥವಾ ಕಟ್ಟಡಕ್ಕೆ ನಿರ್ಮಾಣಕ್ಕೆ? ಕಾರ್ಮಿಕರು ಯಾರು ಸರ್? ಯಾವ ಕಾರ್ಮಿಕರ ಅಂತ ಹೇಳ್ತೇವೆ? ಮರಳು ಕಾರ್ಮಿಕರ ಅಲ್ಲ, ಹೊಯ್ಗೆ ದೋಣಿ ಕಾರ್ಮಿಕರ. ಅವರು ಕೂಡ ಕಾರ್ಮಿಕ. ಹೊಯ್ಗೆ ದೋಣಿ ಕಾರ್ಮಿಕ ಅವರಿಗೆ ದೋಣಿ ಚಲಿಸ್ಲಿಕ್ಕೆ ಬರ್ತದ?
ಮರಳು ತೆಗೆಯೋದು ಬಿಡಿ, ದೋಣಿ ಚಲಾಯಿಸಲಿಕ್ಕೆ ಬರುವವರಿದ್ದಾರಾ? ಅವ್ರು ದೋಣಿ ದೋಣಿ ಚಲಾಯಿಸದೆ ಹೇಗೆ ಮರಳು ತೆಗಿತಾರೆ ಅಂತ ಹೇಳುತ್ತಾವು? ಅವರು ಹೊಯ್ಗೆ ದೋಣಿ ಕಾರ್ಮಿಕ ಸಂಘ ಅಂತ ಒಂದು ಹೆಸರು ಇಟ್ಕೊಂಡಿದ್ದಾರೆ. ಅವರು ಒಂದೇ ಗುತ್ತಿಗೆದಾರ ಸಂಘ ಅಂತ ಹೆಸರು ಇಟ್ಕೊಳ್ಳಿ, ಕಾರ್ಮಿಕರಲ್ಲ ಅವರು. ಅವರಿಗೆ ದೋಣಿ ತೆಗೆ ಬರುದಿಲ್ಲ. ಸುವರ್ಣ ನಮ್ಮ ಚರ್ಚೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ. ನಮಸ್ತೆ ಸರ್, ತಾವು ಯಾರು ಮಾತಾಡ್ತಿದ್ದೀರಾ, ಎಲ್ಲಿಂದ ಕರೆ ಸರ್? ಹಾ ಹೇಳಿ ಸರ್. ನಾವು ಈಗ ಇಷ್ಟು ಮರಳು ಸಮಸ್ಯೆಯಲ್ಲಿ ನಾವು ತುಂಬಾ ಪ್ರಾಬ್ಲಮ್ ಆಗಿದ್ದೇವೆ. ಉಡುಪಿಯಲ್ಲಿ, ಬೇರೆ ಪ್ಲೇಸ್ ಬಿಡಿ, ಕರ್ನಾಟಕ ಬೇಡ. ನಾವೀಗ ಮನೆ ಕಟ್ಲಿಕ್ಕೆ ಹೋಗಿ 2 ವರ್ಷ ಆಯ್ತು ಸರ್. ಇಷ್ಟ ತನಕ ಮನೆ ಕಟ್ಲಿಲ್ಲ. ನಾವು ಈಗ ನಮ್ಮ ಮನೆಯಲ್ಲಿ ಮನೆ ಒಕ್ಕಲಾಗ್ಬೇಕು, ಮನೆ ಒಕ್ಕಲಾಗಿ ಮದುವೆ ಆಗ್ಲಿಕ್ಕೆ ಉಂಟು. ಇಷ್ಟು ಸಮಸ್ಯೆ ಇರುವಾಗ ಈ ಉದಯ ಸುವರ್ಣ ಅಂತ ಅವ್ರಿಗೊಂದು ಯಾಕೆ ಸರ್ ಅರ್ಥ ಆಗುದಿಲ್ಲ. ಯಾಕೆ ನೋಡಿ, ಈಗ ನಾವೀಗ ಹಲವೆ ಭಾಗದಲ್ಲಿ ಮರಳು ಬೀಳ್ತದೆ. ಈಗ ನಮ್ಮ ನಾವು ಮೀನುಗಾರರು. ಈಗ ಮಲ್ಪೆಯಲ್ಲಿ ಮರಳು ಬಿದ್ದಾಗ ಅದು ಮರಳು ತೆಗೆದ ತಕ್ಷಣ ಬೋಟ್ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲ ಬೋಟ್ ಏನಾಗುತ್ತೆ ಸರ್, 1 ಕೋಟಿ ಚಿಲ್ಲರೆ ಬೋಟ್ಗೆ ಆಗುತ್ತೆ, ತಾಗುತ್ತೆ ಅಲ್ಲಿ. ಆ ಮರಳಿಗೆ ಡಿಮಾಂಡ್ ಇದ್ರೆ ಆ ಮರಳು ಅದು ನಾವು ಸೇಲ್ ಮಾಡ್ಲಿ ಆಗ್ತದೆ. ಇಲ್ಲ ನಾವು ಮರಳು ತಕೊಂಡು ಹೋಗಿ ನಾವು ಎಷ್ಟು ದೂರ ಡೀಪ್ ಬಿಟ್ಟು ಬರ್ಬೇಕು. ಈಗ ನಮ್ದು ಈಗ ಬೆಂಗ್ರೆ ಹಣದಲ್ಲಿ ಈಗ ಮರಳು ಬಿದ್ದರೆ, ಈಗ ದೊಡ್ಡ ಒಂದು ಬಂದರ ತಕ್ಷಣ ಅಲ್ಲಿ ಮರಳು ಬಿದ್ದ ತಕ್ಷಣ ಇವರು ಹೀಗೆ ಬಿಡ್ತಾರೆ ಸರ್. ಅಲ್ಲ ಸರ್, ಈಗ ಒಂದು ಪ್ರಶ್ನೆ. ಈಗ ನೋಡಿ, ಈಗ ನಮ್ಮ ಅಷ್ಟು ಹೊಯ್ಗೆ ಬಿದ್ದಿದೆ, ಮರಳು ಹೊಯ್ಗೆ ಬಿದ್ದಿದೆ. ಈಗ ಮೀನಿಲ್ಲ, ಅದು ಸಮಸ್ಯೆ, ಇದು ಸಮಸ್ಯೆ. ನಮ್ಮ ಇದು ಹೊಳೆಯಲ್ಲಿ ಹೇಳ್ತಾರೆ, ಈಗ ಮೀನಿಗೆ ತಿನ್ನುವ ಆಹಾರ ಇಲ್ಲ ಅಲ್ಲಿ. ಹೊಯ್ಗೆ ಬಿದ್ದಾಗಿದೆ. ಆ ಹೊಯ್ಗೆ ತೆಗೆದ ತಕ್ಷಣ ಮುಂಚೆ ನಾವು ಆ ಹೊಯ್ಗೆ ತೆಗುವ ಹೊತ್ತಲ್ಲಿ ಎಷ್ಟು ಮೀನು ನಾವು ಇರ್ತಿದ್ದೇವೆ ಅಲ್ಲಿ. ಅಲ್ಲ, ಉದಯ ಸುವರ್ಣ ಅವರು ಹೇಳೋದು ಏನಂತ ಹೇಳಿದ್ರೆ, ಅಂತಹ ಸ್ಥಳಗಳಲ್ಲಿ ಏನು ದಿಬ್ಬಾಗಿ ನಿಂತಿದೆ ಅಂತ ಮರಳನ್ನ ತೆಗಿಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ತೆಗಿಲೇಬೇಕು ಸರ್. ಆದ್ರೆ ಅವರು ಏನ್ ಹೇಳ್ತಿದ್ದಾರೆ, ಅಂತ ಜಾಗದಲ್ಲಿ ಬ್ಲಾಕ್ ಮಾಡ್ತಾ ಇಲ್ಲ, ಅಂತ ಜಾಗದಲ್ಲಿ ಮರಳು ತೆಗಿಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂತ. ಹೇಳಿ ಸರ್. ಆದ್ರೆ ಅಲ್ಲಿ ಇಷ್ಟು ದಿಬ್ಬಾಗಿದೆ. ಈಗ ನಾವು ಮುಂಚೆ ನಮ್ಮ ದೋಣಿ ಉಂಟು, ನಾವಲ್ಲಿ ಮೀನು ಇರ್ತೇವೆ, ಮರಳು ತೆಗಿದಾಗ ಅಷ್ಟು ಆಹಾರ ಸಿಗ್ತಿತ್ತು ಮೀನಿಗೆ. ಹೌದು, ಆ ಬಲೆಗೆ ಮೀನು ಸಿಗ್ತಿತ್ತು. ಈಗ ದಿಬ್ಬ ಆಗಿದೆ, ಈಗ ಮೀನಿಗೆ ಆಹಾರ ಇಲ್ಲ ಅಲ್ಲಿ. ಮೀನು ಎಲ್ಲಿ ಸಿಗ್ತದೆ? ಏನ್ ಹೇಳ್ತೀರಿ ಉದಯ ಸುವರ್ಣ ಅವರು? ಮಾತಾಡಿ, ಹೇಳಿ ಉದಯ ಸುವರ್ಣ, ಹೇಳಿ, ಮಾತಾಡ್ಲಿ ಉದಯ ಸುವರ್ಣ, ಮಾತಾಡ್ಲಿ. ಈಗ ಇವರು ಉಡುಪಿಯಲ್ಲೇ ಹೇಳ್ತಾ ಇದ್ದಾರೆ, ಮೀನುಗಾರ ಅಂತ ಹೇಳಿ. ನಾನೊಬ್ಬ ಮಗವೀರನಾಗಿ ನಾನೊಬ್ಬ ಮೀನುಗಾರ. ನನಗೆ ದಿಬ್ಬ ಇದ್ರೆ ಏನು ಲಾಭ ಇದೆ, ದಿಬ್ಬ ಇಲ್ದಿದ್ರೆ ಏನು ಲಾಭ ಇದೆ ಅಂತ ಹೇಳಿದ್ರೆ, ಮರಳು ದಿಬ್ಬ ಇದ್ದರೆ ಅಲ್ಲಿ ಆ ದಿಬ್ಬದಲ್ಲಿ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಮೀನುಗಳು ಬರೋದು ದಿಬ್ಬಕ್ಕೆ. ಅಲ್ಲಿ ಮರಿ ಮರುವಾಯಿ ಅಂತ ನಾವು ಏನು ಹೇಳ್ತೇವೆ, ಅದು ಬೀಳುದು ದಿಬ್ಬದಲ್ಲಿ. ಸಿಗಡಿ, ಏಡಿ ಎಲ್ಲ ಸಿಗುವಂಥದ್ದು ಎಲ್ಲವೂ ದಿಬ್ಬದಲ್ಲಿ ಸಿಗುವಂಥದ್ದು. ಎಲ್ಲ ಆ ದಿಬ್ಬಗಳಲ್ಲಿ ಮೀನುಗಳು ಆಹಾರವನ್ನು ಹಿಡ್ಕೊಂಡು ಬರುವಂಥದ್ದು ದಿಬ್ಬಗಳಿಗೆ. ಮತ್ತು ದಿಬ್ಬ ಬೀಳುವುದೆಲ್ಲಿ, ಮಧ್ಯೆ ಹೊಳೆಯಲ್ಲಿ ಎಲ್ಲೂ ಬೀಳುವುದಿಲ್ಲ. ಎಲ್ಲ ಕುದುರು ಭಾಗದಲ್ಲಿ ದೋಣಿ ಅಲ್ಲಿ ತಡೀತದೆ ಅಂತ ಹೇಳಿ ಸುಖಾನಂದ್ ಅವರು. 1 ಕೋಟಿಯ ನಾಡದೋಣಿ ಯಾವುದಿಲ್ಲ, ಅವ್ರಿಗೆ ಮಾಹಿತಿ ಕೊರತೆ ಇದೆ. ಮೀನುಗಾರಲ್ಲ, ಸೀ ವಾಟರ್ ಅಂತ, ಸಮುದ್ರ ದೋಣಿ. ಅದು ಸಮುದ್ರದಲ್ಲಿ ಫಿಶಿಂಗ್ ಮಾಡುವಂತ ದೋಣಿ, ಅದು ನಾಡದೋಣಿ ಅಲ್ಲ. ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟ ರೂಲ್ಸ್ ಏನಂದ್ರೆ, CRZ ನ ರೂಲ್ಸ್ ಏನಂದ್ರೆ, ಅಲ್ಲಿ ನಾಡದೋಣಿಗೆ ತೊಂದರೆ ಆದ್ರೆ ಮಾತ್ರ, ದೋಣಿ ಸಂಚಾರಕ್ಕೆ ತಡೆ ಇದ್ರೆ ಮಾತ್ರ ತೆಗಿಬೇಕಂತ ಇದೆ. ಅದು ಸರ್ಕ್ಯುಲರ್ ಇದೆ. ಅದು ನಮ್ಮ ಅವ್ರು ಹೇಳ್ತಾರೆ, ನಾವು ಇಬ್ರು ವಿರೋಧಿಗಳಂತ ಮತ್ತೊಬ್ರು ಹೇಳಿದ್ರು, ಮಹೇಶ್ ಅಂತ ಒಬ್ರು. ಅವರಿಗೆ ಮಾಹಿತಿ ಕೊರತೆ ಇದೆ, ಇಲ್ಲ ಅಂತಲ್ಲ. ಇಲ್ಲಿ ಎಲ್ಲ ಕ್ಯಾರಿಸಿಟಿ ಅಂದ್ರೆ ಉದಯ ಸುವರ್ಣ ಅವರ ವೈಯಕ್ತಿಕ ಕಾರಣದಿಂದ ಹೋಗಿದೆ, ಕೋರ್ಟಿಗೆ ಹೋಗಿದ್ದಾರೆ, ಅಲ್ಲಿಂದ ಜಡ್ಜ್ಮೆಂಟ್ ಬಂದಿದೆ ಅಂತ. ಯಾರು ವೈಯಕ್ತಿಕ ಕಾರಣಕ್ಕೆ ಹೋದ್ರೆ ಜಡ್ಜ್ಮೆಂಟ್ ಕೊಡ್ತಾರಂತ ಯಾರು ಕೋರ್ಟ್ ಇಲ್ಲ, ಯಾವುದಿಲ್ಲ, ಸಾಕ್ಷ್ಯಾಧಾರ ಇಲ್ಲದೆ ಯಾವುದೂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ಲಿಕ್ಕಿಲ್ಲ. ಅದು ಅಂತದ್ದು. ಅವರಿಗೆ ಪರವಾನಗಿ ಕೊಡುವಾಗಲೇ ಆ ಪರವಾನಗಿ ಎಲ್ಲಿದೆ? ಒಳ ಜಲ ಸಾರಿಗೆ ಅಡಚಣೆ ಉಂಟು ಮಾಡೋ ಮರಳು ದಿಬ್ಬವನ್ನು ತೆರವು ಮಾಡ್ಲಿಕ್ಕೆ ಅದು ಕೇಂದ್ರ ಸರ್ಕಾರದ ರೂಲ್. ನಾವು ಎಲ್ಲಿಯೂ ಮರಳನ್ನು ತೆಗಿಬೇಡ ಅಂತ ನಾವು ಹೇಳುದೇ ಇಲ್ಲ. ಇಲ್ಲಿ ಏನಂದ್ರೆ ನಮಗೂ ಮರಳು ಬೇಕು, ಅವ್ರು ತೆಗೆಯುವುದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕಾನೂನು ಬಿಟ್ಟು ತೆಗಿತಿದ್ದಾರೆ. ಕಾನೂನಿನ ಮೇಲೆ ಯಾರಿದ್ದಾರೆ? ಕೋರ್ಟಿನ ಆದೇಶದ ಮೇಲೆ ಯಾರಿದ್ದಾರೆ? ಸರ್, ನಂಗೆ ಅದು ಸ್ವಲ್ಪ ಕ್ಲಾರಿಟಿ ಕೊಡಿ. ಈಗ ಮರಳು ದಿಬ್ಬ ಏನು ದಿಬ್ಬ ತೆರವುಗೊಳಿಸೋದು, ಇದ್ರ ಬಗ್ಗೆ ಸ್ವಲ್ಪ ಅಂದ್ರೆ CRZ ಅಲ್ಲಿ ಸ್ಯಾಂಡ್ ಮೈನಿಂಗ್ ಅಂತ ಇಲ್ಲ, ಓಕೆ, ತೆರವು ಅಂತ ಇರುವುದು. ಮರಳುಗಾರಿಕೆ ಮಾಡ್ತಿದ್ದಾರೆ. ಒಂದೇ ನಿಮಿಷ ಸುಖಾನಂದ್ ಅವರು, ಒಂದು ಕರೆ ಇದೆ. ಹಲೋ ಹಲೋ ಸರ್, ನಾವು ಕರೆ ಮಾಡ್ತಾ ಇದ್ದೇವೆ. ಯಾರು ಮಾತಾಡ್ತಾ ಇದ್ದೀರಿ ಸರ್? ಹಲೋ ಸರ್. ಸರ್ ಹೇಳಿ ಸರ್, ಯಾರು ತಮ್ಮ ಹೆಸರು ಹೇಳಿ? ನಮ್ಮ ಹೆಸರು ರಿಚರ್ಡ್ ಕ್ರಾಸ್ಟೋ ಅಂತ ಹೇಳಿ. ನಮಸ್ತೆ ಕ್ರಾಸ್ಟೋ, ಪ್ರೇಮಿ ಸರ್. ಹೇಳಿ ಸರ್. ನಾವು ಹುಟ್ಟು ಬೆಳೆದ ಊರು ತೋಲ್ಸೆ. ಓಕೆ, ತೋಲ್ಸೆ ನಿಮ್ಗೆ ಗೊತ್ತಿರಬಹುದು. ಗೊತ್ತಿದೆ, ನಿಮ್ಮ ಬಗ್ಗೆ ನಿಮ್ಮನ್ನು ಗೊತ್ತಿದೆ, ನೀವು ಈ ಹಿಂದೆ ಒಂದ್ಸಲ ಕರೆ ಮಾಡಿದ್ರಿ. ಹೇಳಿ ಸರ್. ನೋಡಿ, ನಮ್ಮ
ನಮ್ಮ ಊರಿಂದ ಹೊಳೆಗೆ ಹರಿದು ಹೋಗ್ತಾ ಇದೆ. ಕಾರಣ ಏನೆಂದ್ರೆ ಹೊಳೆಯಲ್ಲಿ ಈಗ ಗುಂಡಿ ಬಿದ್ದಿದೆ, ನದಿಗಳಲ್ಲಿ ಬಹಳಷ್ಟು ಆಳವಾಗಿದೆ. ಮರಳು ತೆಗೆದು ತೆಗೆದು ಸಾಗಿಸಿ ಎಷ್ಟು ಆಳ ಅಂದ್ರೆ ನಾವು ಮುಂಚೆ ಆ ಬೈಕಾಡಿ ನದಿಯಲ್ಲಿ ಹೋಗಿ ದಿಬ್ಬದಲ್ಲಿ ಆಟ ಆಡ್ತಿದ್ದೆವು, ಮರಳ ಹಿಡಿದು ಬರ್ತಿದ್ದೆವು. ಈಗ ನಮ್ಗೆ ಜಲ್ಲ ಇರ್ತದೆ, ಅದು ಎಟಕುದಿಲ್ಲ. ಆ ಜಲ್ಲ ಎಷ್ಟು ಅಡಿಗೆ ಹೋಗ್ತದೆ ಅಂದ್ರೆ ಸಾಧಾರಣ ಒಂದು 20 ಫೀಟ್ ಜಲ್ಲ, ನಿಮ್ಗೆ ಗೊತ್ತಿರ್ಬೇಕು, ಕೋಲು. ಅದು ಕೊಂಡೋದು ನಮ್ಗೆ ಮುಂದೆ ಸಾಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಹಾಳಾಗಿದೆ. ಅದು ಅಲ್ಲದೆ ನಮ್ಮ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ನದಿ ಆಳವಾದಲ್ಲಿ ಅದರ ಅಕ್ಕಪಕ್ಕದ ಊರುಗಳ ನದಿಯ ಮಣ್ಣು ನದಿಗೆ ಸೇರುವುದಲ್ಲದೆ ಮತ್ತೆ ಇಲ್ಲಿ ಸೇರುವುದು ಸರ್. ಮರಳು ತೆಗೆಯುತ್ತಾ ಪಾತಾಳಕ್ಕೆ ಕೊಂಡೋದ್ರೆ ನದಿಗಳನ್ನು, ಆ ಊರಿನ ಮಣ್ಣು ಮಳೆಗೆ ಸವೆದು ಹೋಗುವುದು, ಸೇರುವುದು ನದಿಗೆ. ಇಲ್ಲಿಂದ ಅದನ್ನು ಬಾಚಿಕೊಂಡೋಗಿ ಬೇರೆ ಕಡೆಗೆ, ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ಸೇರಿಸುತ್ತೆ ನಾವು ವಿರೋಧವನ್ನು ಮಾಡ್ತಾ ಇದ್ದೇವೆ. ಓಕೆ, ಕರೆಕ್ಟ್ ಕರೆಕ್ಟ್. ಆದ್ರೆ ನೀವು ಒಂದು ಸರಿಯಾದ ಒಂದು ನೀತಿಯನ್ನು ಮಾಡಬೇಕು. ಈಗ ನಿಮ್ಮ ಪ್ರಕಾರ ಯಾವ ತರ ಮರಳುಗಾರಿಕೆ ಮಾಡಬೇಕು ಅಂತ ಹೇಳ್ತೀರಾ ನೀವು? ನೋಡಿ, ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡ್ಲಿ. ನಾವು ಮುಂಚಿನ ಕಾಲದಿಂದ ಸಾಧಾರಣ ನಮ್ಗೆ ಒಂದು 59-60 ವರ್ಷ ಆಯ್ತು. ನಮ್ಮ ಅಜ್ಜನ ಮನೆ ಬೈಕಡಿಯಲ್ಲಿ ಕುದುರಿನಲ್ಲಿ. ಈಗ ಅವರು ಕುದುರು ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ದಿನಾಲು ಅವರ ತೋಟದ ಮಣ್ಣು ಕಟ್ಟಕ್ಕೆ ಅವರು ಪ್ರತಿ ವರ್ಷದಲ್ಲಿ ಆಗ್ತಾ ಇರುವುದು. ಅದು ಏನು ಹರಿಗೆ ಕುಸಿಯುತ್ತಾ ಬಂದು ಈಗ ಕೆಲವು ಸೆಂಟ್ಸ್ಗಳಷ್ಟು ಜಾಗವೇ ನದಿಗೆ ಸೇರಿ ಹೋಗಿ ಬಿಟ್ಟಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ನಮ್ಮ ಬೈಕಾಡಿ, ತೋನ್ಸೆ ಮತ್ತೆ ಕೆಲ ಕುದುರುಗಳು ಹೋಗ್ತವೆ. ಈಗ ಕೇರಳದಲ್ಲಿ ಏನಾಯ್ತು, ಅಲ್ಲಿ ಎಲ್ಲ ಇದ್ದು ಕೂಡ ಕೆಲವು ಊರುಗಳೇ ಹರಿದು ಸಮುದ್ರಕ್ಕೆ ಹೋಗಿಬಿಟ್ಟು ನಮ್ಮ ತೋನ್ಸೆ ಸಮುದ್ರಕ್ಕೆ ಸೇರಿದ್ರೆ ನಮ್ಗೆ, ನಮ್ಮ ಊರಿಗೆ, ನಮ್ಮ ಜನರಿಗೆ ಯಾರು ಪರಿಹಾರ ಕೊಡುವವರಿದ್ದಾರೆ ಅದನ್ನು ಹೇಳಲಿ ಮುಂಚೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ರಿಚರ್ಡ್ ಅವರೇ, ನಿಮ್ಮ ಬಹಳ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ಸ್. ಹೇಳಿ ಸರ್, ಏನು ದಿಬ್ಬ ಮತ್ತು ದಿಬ್ಬ ತೆರವುಗೊಳಿಸೋದು ಅನ್ನುವಂಥದ್ರ ಬಗ್ಗೆ? ದಿಬ್ಬ ತೆರವುಗೊಳಿಸುವಂತ ಇದೆ, ಸ್ಯಾಂಡ್ ರಿಮೂವಲ್ ಅಂತ ಇರೋದು. ಸ್ಯಾಂಡ್ ಮೈನಿಂಗ್ ಅಂತ ಮಾಡ್ಲಿಕ್ಕಿಲ್ಲ, ತೆರವನ್ನ ಮರಳುಗಾರಿಕೆ ಅಂತ ಮಾಡ್ತಿದ್ದಾರೆ. ಆ ವರ್ಡಿಂಗ್ ಅನ್ನ ಚೇಂಜ್ ಮಾಡ್ತಿದ್ದಾರೆ. ಸರಿ, ಅಲ್ಲ, ಈಗ ಮರಳುಗಾರಿಕೆ ಅಂತೇಳಿ ಜಿಲ್ಲಾಡಳಿತ ಕೂಡ ಅದನ್ನ ಡಿಕ್ಲೇರ್ ಮಾಡ್ತದೆ, ಗಣಿ ಇಲಾಖೆ ಕೂಡ ಮರಳುಗಾರಿಕೆಗೆ ಅನುಮತಿ ಅಂತಲೇ ಹೇಳ್ತದೆ ಬಹಿರಂಗವಾಗಿ. ಹಾಗಾದ್ರೆ ಅದಂದ್ರೆ ಮರಳುಗಾರಿಕೆ ಅಂದ್ರೆ ಅದು ಮೈನಿಂಗ್ ಆಗುತ್ತೆ, ದೋಣಿಗೆ ತಡೆ ಆದ್ರೆ ಮಾತ್ರ ಮರಳುಗಾರಿಕೆ ಅಲ್ಲ, ತೆರವು ಮಾಡುವಂಥದ್ದು. ಅದರಲ್ಲಿ ಒಂದು ಶಬ್ದದಲ್ಲಿ ತೊಂದರೆ ಇದೆ. ಅಲ್ಲ, ಈಗ ನಾನು ಕೇಳ್ತಿರೋದು ಸರ್ ಇಷ್ಟೇ. ಈಗ ಹಾಗಾದ್ರೆ ಮರಳುಗಾರಿಕೆ ಮೊದಲು ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಈಗ ಅಂದ್ರೆ ಈಗಲ್ಲ, ಈಗ ಕಾನೂನು ಪ್ರಕಾರ ನಡೀತಾ ಇಲ್ಲ, ಈಗ ಅಕ್ರಮವಾಗಿ ಕೆಲವು ಕಡೆ ನಡೀತಾ ಇದೆ ಅನ್ನುವಂಥದ್ದು ಬಹಳ ಗುಪ್ತವಾಗಿ ಏನು ಉಳಿದಿಲ್ಲ. ಆದ್ರೆ ಯಾವಾಗ ಸ್ಟೇ ಬಂತು ಅದಕ್ಕಿಂತ ಮೊದಲು ಕೂಡ ನಡೀತಾ ಇತ್ತು, ಇನ್ನು ಮುಂದಕ್ಕೂ ನಡೀತದೆ. ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇ, CRZ ಮತ್ತು ನಾನ್ CRZ. ಈಗ ಇನ್ನು ಮುಂದಿನ ದಿನಗಳಲ್ಲಿ CRZ ಮತ್ತು ನಾನ್ CRZ ಮರಳುಗಾರಿಕೆ ಮಾಡಿ ಯಾರು ನಡೆಸ್ತಾ ಇದ್ದಾರೆ ಅವರು ಬಹುಶಃ ಎಲ್ಲೋ ಒಂದು ಕಡೆ ಕ್ಲಾಶ್ ತಗೊಂಡು ಬರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗೋ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮ ತಗೊಂಡು ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಸ್ಯಾಂಡ್ ಬ್ಲಾಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಉದಯ ಸುವರ್ಣ ಹಾಗೂ ಸುಖಾನಂದ್ ಅವರಿದ್ದಾರೆ. ವೀಕ್ಷಕರೇ, ಏನು ಮರಳುಗಾರಿಕೆ ಕರಾವಳಿಯ ಒಂದು ಜೀವನಾಡಿ ಆಗಿರುವಂತಹ ಒಂದು ಕೋಸ್ಟಲ್ ಬೆಲ್ಟ್ನಲ್ಲಿ CRZ ಮತ್ತು ನಾನ್ CRZ ಹೆಸರಿನಲ್ಲಿ ಈಗ ನಡೀತಾ ಇದೆ. ಈಗ ಏನು ಅಕ್ಟೋಬರ್ 15ಕ್ಕೆ ಅನುಮತಿ ನಾನ್ CRZಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಎಲ್ಲೊಂದು ಕಡೆ ಮತ್ತೆ ಸಂಘರ್ಷಗಳು ನಡೆದು ಪ್ರತಿಭಟನೆಗಳು ನೋಡೋದು. CRZ ವ್ಯಾಪ್ತಿಯಲ್ಲೂ ಕೂಡ ಮರಳುಗಾರಿಕೆ ಕೊಟ್ಟರೆ ಆಶ್ಚರ್ಯ ಏನೂ ಇಲ್ಲ. ಸರ್ಕಾರದ ವ್ಯವಸ್ಥೆ, ಸದ್ಯದ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ ಅಂತ ಅನಿಸ್ತಾ ಇದೆ. ಅದರ ಜೊತೆಗೆ ನಾವು ಇವತ್ತಿನ ವಿಶೇಷ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ವಾಸ್ತವವಾಗಿ ಮರಳುಗಾರಿಕೆ ಅಂದ್ರೇನು, ದಿಬ್ಬ ತೆರವುಗೊಳಿಸುವಿಕೆ ಅಂದ್ರೇನು, ದಿಬ್ಬ ಅಂದರೆ ಏನು, ಎಲ್ಲೆಲ್ಲಿ ಬ್ಲಾಕ್ಗಳಾಗಿದೆ, ಬ್ಲಾಕ್ ಎಷ್ಟು ಸೈಂಟಿಫಿಕ್ ಆಗಿ ಇಲಾಖೆ ಮತ್ತು ಸಂಬಂಧಪಟ್ಟ ಏನು ವರ್ಗ ಹೋಗಿ ಮಾಡಿದೆ, ಅದು ಎಷ್ಟು ವೈಜ್ಞಾನಿಕವಾಗಿದೆ, ಎಷ್ಟು ಅವೈಜ್ಞಾನಿಕವಾಗಿದೆ, ಬ್ಲಾಕ್ ಎಲ್ಲಿ ಮಾಡಬೇಕಿತ್ತು, ಇದ್ರ ಬಗ್ಗೆ ಒಂದು ವಾಸ್ತವವಾದ ಚಿತ್ರಣವನ್ನು ವೀಕ್ಷಕರ ಮುಂದೆ ಇಡುವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮದು. ನಮ್ಮ ಜೊತೆಗೆ ಸುಖಾನಂದ್ ಅವರಿಗೆ ಮಾತಾಡ್ತಾ ಇದ್ರು ವಿರಾಮಕ್ಕೆ ಮೊದಲು. ಸುಖಾನಂದ್ ಅವರೇ, ಹೇಳಿ, ಏನು ಸರ್ಕ್ಯುಲರ್ ನಿಜವಾಗ್ಲೂ
ಒಂದು ನಾನು ಒಂದು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ, ಕಾನೂನಿನ ಒಂದು ನಿಯಮಗಳು ಏನಿದೆ ಅದು ಎಲ್ಲ ಕಡೆ ಮಾನವನಿಗೆ ಬೆಂಬಲವಾಗಿ ಅಥವಾ ಪ್ರಕೃತಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತೇನೂ ಇಲ್ಲ. ಮಾನವೀಯತೆಯ ದೃಷ್ಟಿಯಲ್ಲಿ ಅಥವಾ ಅದು ಜೀವ ಜಗತ್ತಿಗೆ ಒಂದು ಸಂಬಂಧಪಡುವ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಮಾಡಿದ ಕಾನೂನಿನಲ್ಲಿ ಅಪವಾದಗಳು ಕೂಡ ಇರ್ಬೋದು, ಅಥವಾ ಇನ್ನು ಕೆಲವು ಕಡೆ ಕಾನೂನಿನ ಏನು ಹಿಂದೆ ಆಗಿದೆ ಆ ಕಾನೂನು ಅದು ಜೀವ ಜಗತ್ತಿಗೆ ಅಪಾರ ನಷ್ಟವನ್ನು ಉಂಟು ಮಾಡುವಂಥ ಸ್ಥಿತಿ ಕೂಡ ಇರ್ಬೋದು, ಅಥವಾ ಬಹಳ ಒಳ್ಳೆಯದಾಗುವಂಥ ಸ್ಥಿತಿ ಕೂಡ ಇರ್ಬೋದು. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಮರಳುಗಾರಿಕೆಯಲ್ಲಿ ನಿಜವಾಗಲೂ ಕಾನೂನು ಏನು ಹೇಳುತ್ತೆ, ಅದು ಮತ್ತು ಎಷ್ಟು ವಾಸ್ತವಕ್ಕೆ ಹತ್ತಿರವಾಗಿದೆ ಅನ್ನುವಂಥದ್ದು. ಇದು ವಾಸ್ತವಕ್ಕೆ ಹತ್ತಿರವಾದದ್ದೇ. ಇದು ಜೀವ ಸಂಕುಲಕ್ಕೆ ಉಪಯೋಗವಾದ ಆಗುವಂಥದ್ದು. ಇದರಲ್ಲಿ ಜಲಚರಗಳು ನಾಶ ಆಗ್ತವೆ ಸೈಡ್ ಮೈನಿಂಗಿಂದ. ಅದರಿಂದ ಜಲ ಕುಸಿತ ಸಹ ಆಗ್ತದೆ, ಜನಸಂಪನ್ಮೂಲ ಕುಸಿತಾ ಇದೆ, ನೀರಿನ ಮಟ್ಟ ಕುಸಿತಾ ಇದೆ. ಅದು ಹತ್ತಿರ ಪ್ರದೇಶದಲ್ಲಿ ಚಪ್ಪು ನೀರು ಹೋಗಿ ಉಪ್ಪು ನೀರು ಬಾವಿಗಳಲ್ಲಿ, ಕೊಳವೆ ಬಾವಿಗಳಲ್ಲಿ ಬರ್ತಾ ಇದೆ. ಒಂದೇ ನಿಮಿಷ ಸುಖಾನಂದ್, ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ ಮೇಡಮ್, ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಕುಕ್ಕುಡೆಯಿಂದ ನಯನ ಯೋಗೀಶ್ ಅಂತ. ಹೇಳಿ ನಯನ ಯೋಗೀಶ್ ಅವರೇ. ಅದೇ ಇದು ಮರಳಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹೌದು, ಆಲ್ರೆಡಿ ಈಗ ಡಿಸಿ ಡಿಕ್ಲೇರ್ ಮಾಡಿದ್ದಾರೆ 16 ನಂತರ ನಾನ್ CRZ ಅಲ್ಲಿ ಮರಳು ತೆಗಿಬಹುದಂತ. ಹೌದು. ಹಾಗಾಗಿ ಮರಳಿನ ಸಮಸ್ಯೆ ಎಲ್ಲರೂ ಹೇಳ್ತಾರೆ ಕರಾವಳಿಯಲ್ಲಿ ಮರಳಿನ ಸಮಸ್ಯೆ ಇದೆ ಅಂತ. ನಾನ್ CRZ ಅಲ್ಲಿ ಮರಳು ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ಅಷ್ಟೊಂದು ಮರಳಿನ ಸಮಸ್ಯೆ ಬರುದಿಲ್ಲ. CRZ ಅಲ್ಲಿ ತೆಗಿಬೇಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಸಾಂಪ್ರದಾಯಿಕವಾಗಿ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರು ಉದಯ ಸ್ವರ್ಣ ಹಾಗೂ ಸುಖಾನಂದ್ ಅವರು ಹೇಳ್ತಾ ಇರುವ ಹಾಗೆ ಸಾಂಪ್ರದಾಯಿಕವಾಗಿ ತೆಗಿರಿ, ಕಾನೂನಿಗೆ ವಿರುದ್ಧವಾಗಿ ತೆಗಿಬೇಡಿ ಅಂತ ಡಿಸಿ ಕೂಡ ಹಾಗೆ ಹೇಳ್ತಾ ಇರೋದು. ಈಗ ಕುಕ್ಕುಡೆಯಲ್ಲಿ ಈಗ ಅಷ್ಟು ಮರಳು ತೆಗೆದು ಎಷ್ಟು ಹೊಂಡ ಆಗತ್ತೆ, ಯಾರೋ ಕಾಲ್ ಮಾಡಿ ಹೇಳಿದ್ರು, ಎಷ್ಟು ಅಡಿ ಅಂದ್ರೆ ಆ ಜಲ್ಲ ಕೂಡ ಅಷ್ಟು ಇದು ಅಡಿಗೆ ಹೋಗ್ತದೆ ಅಂತ, ತಾಗುದಿಲ್ಲ, ನೆಲ ಮುಟ್ಟುದಿಲ್ಲ ಅಂತ. ಹೌದು, ನೆಲ ಮುಟ್ತಾ ಇಲ್ಲ, ಅದೆಲ್ಲ ಸಮಸ್ಯೆ ಉಂಟು. ಹಾಗಾಗಿ ನಾನ್ CRZ ಅಲ್ಲಿ ಸಿಗ್ತಾ ಇದೆಲ್ಲ ಸರ್ ಮರಳು. ಹಾಗಾಗಿ ಅಷ್ಟೊಂದು ಮರಳಿನ ಸಮಸ್ಯೆ. ಅಲ್ಲ, ನನ್ನದೊಂದು ಪ್ರಶ್ನೆ ಇದೆ ನಯನ ಯೋಗೀಶ್ ಅವರೇ, ನೀವು ಇಷ್ಟು ಆಸಕ್ತಿಯಿಂದ ನಮಗೆ ಕರೆ ಮಾಡಿದ್ದಕ್ಕಾಗಿ ಪ್ರಶ್ನೆ. ಏನು 10 ವರ್ಷಗಳಿಂದ ಈಗ ಮರಳುಗಾರಿಕೆ ನಡೀತಾ ಇತ್ತಲ್ಲ, ಉದ್ದಿಮೆಯಾಗಿ ನಡೀತಾ ಇತ್ತು, ಅದೊಂದು ದಂಧೆಯಾಗಿ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಕರಾವಳಿಯ ಎಲ್ಲ ಮರಳು ಸಮಸ್ಯೆಗಳು ಪರಿಹಾರ ಆಗಿತ್ತಾ ಅಂತ. ಈಗ CRZ ಮತ್ತು ನಾನ್ CRZನಲ್ಲಿ ಮರಳುಗಾರಿಕೆ ನಡೀತಾ ಇತ್ತು, ರಾತ್ರಿ ಹಗಲು 18 ವೀಲ್ಸ್ 16 ವೀಲ್ಸ್ ಲಾರಿಗಳಲ್ಲಿ ಲೋಡ್ ಆಗಿ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಎಲ್ಲರಿಗೂ ಮರಳು ಸಿಗ್ತಾ ಇತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಕರಾವಳಿಯಲ್ಲಿ ಎಲ್ಲ ಮರಳು ಸಿಗ್ತಾ ಇತ್ತು, ಹಾಗಾಗಿ ಯಾರು ಮಾತಾಡ್ತಾ ಇರ್ಲಿಲ್ಲ. ಹಾಗೆ ಎಷ್ಟು ಮರಳು ಸಿಗ್ತಾ ಇತ್ತು ಅಂದ್ರೆ ಅಷ್ಟು ಅವ್ರು ತೆಗ್ದು ಅಡಿ ಹೋಗಿ ಆಗಿದೆ. ಅಲ್ಲಲ್ಲ, ನಾ ಕೇಳ್ತಾ ಇರೋದು ಕರಾವಳಿಯಲ್ಲಿ ಸಿಗ್ತಿದೆ, ಕರಾವಳಿಯ ಜನರಿಗೆ ಕಟ್ಟಡ ಕಟ್ಟಲಿಕ್ಕೆ, ಕಟ್ಟಡ ನಿರ್ಮಾಣಕ್ಕೆ ಅಥವಾ ಇತರ ನಿರ್ಮಾಣಕ್ಕೆ ಜನರಿಗೆ, ಗ್ರಾಹಕರಿಗೆ ಸರಿಯಾಗಿ ಮರಳು ಸಿಗ್ತಾ ಇತ್ತಾ ಅಂತ ಕೇಳ್ತಾ ಇರೋದು ನಾನು. ಮರಳು ಸಿಗ್ತಾ ಇತ್ತು, ಡಬಲ್ ರೇಟ್ ಆದ್ರೂ ಕೊಟ್ಟು ತಗೊಳ್ತಾ ಇದ್ರು, ಪಾಯಿಂಟ್ ಕಡಿಮೆ ರೇಟ್ ಇರ್ಲಿಲ್ಲ. ಥ್ಯಾಂಕ್ ಯು ನಯನ ಯೋಗೇಶ್, ನಿಮ್ಮ ಕಾಳಜಿಗಾಗಿ ಧನ್ಯವಾದಗಳು. ಅವ್ರು ಹೇಳಿದಾಗೆ ಡಬಲ್ ರೇಟ್ ಕೊಟ್ಟು ಅದನ್ನ ನಾವು NGT ಹೋದ ನಂತರ ಅದನ್ನ ರೇಟ್ ಕಮ್ಮಿ ಮಾಡಿದ್ದಾರೆ, ಜನರಿಗೆ ಸಿಗುವ ಹಾಗೆ, ಕೈಗೆ ಇಟ್ಟುವ ಹಾಗೆ. 2,000-3,000ಕ್ಕೇನೋ. ಎಲ್ಲಿ ತನಕ ಅಂದ್ರೆ ಈ ಊರಿನವರಿಗೆ ಕೊಟ್ರೆ ಹಣ ಹೊಯ್ಗೆ ಹಾಕಿದ್ರೆ ಹಣ ಬರುದಿಲ್ಲ, ನಾವು ಹೊರಗಡೆ ಕಳಿಸಿದ್ರೆ ನಮಗೆ ಡಬಲ್ ಹಣ ಬರುತ್ತೆ, ಆದ್ರೆ ನಾವು ಊರಿನವರಿಗೆ ಕೊಡ್ಲಿಕ್ಕೆ ಹೋಗುದಿಲ್ಲ. ಓಕೆ, ಬಹುಶಃ ಇನ್ನೊಂದು ಕರೆ ಇದೆ, ನಿಮಗೆ ಮಾತಾಡ್ಲಿಕ್ಕೆ ಹೆಚ್ಚು ಅವಕಾಶ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ನೋಡೋಣ ಸರ್, ಎಲ್ಲಿಂದ ಕರೆ ಮಾಡ್ತಿದ್ರಿ, ತಾವು ಯಾರು ಮಾತಾಡ್ತಿದ್ರಿ? ಹಲೋ, ನಮಸ್ತೆ ಸರ್, ಯಾರು ಮಾತಾಡ್ತಿದ್ರಿ? ನಾನು ಬಾರ್ಕೂರು ಹಲೆಕೋಡಿ ಪರಿಸರದಿಂದ ಜೆರಾಲ್ಡ್. ನಮಸ್ತೆ ಜೆರಾಲ್ಡ್, ಹೇಳಿ. ನಮಸ್ತೆ. ನನ್ನ ಪ್ರಶ್ನೆ ಈಗ ಸಾಂಪ್ರದಾಯಿಕ ಮರಳುಗಾರಿಕೆಯ ವ್ಯಾಖ್ಯಾನ ನನಗೆ ಒಂದು ತಿಳಿಬೇಕಾಗಿದೆ. ಓಕೆ. ಬೃಹತ್ ದೋಣಿಗಳಲ್ಲಿ ಹೊರ ರಾಜ್ಯದ ಕಾರ್ಮಿಕರು ಇಲ್ಲಿ ವ್ಯವಹಾರ ಮಾಡೋದು ಅದು ಸಾಂಪ್ರದಾಯಿಕಕ್ಕೆ ಬರ್ತದೆ ಅಂತ ಒಂದಿಗೆ ತಜ್ಞರು ಒಂದು ಅಭಿಪ್ರಾಯ ಕೊಡ್ಲಿ. ನಾವು ನದಿ ತೀರದಲ್ಲಿ ವಾಸವಾಗಿರುವ ಇಲ್ಲಿ ಹೆಚ್ಚಿನ ಸ್ಥಳ ನಮ್ಮದು ನದಿ ತೀರದೆಲ್ಲ ಮರಳು ನಿರ್ಮಿತ. ಹೊಳೆಯಲ್ಲಿ ಬಿದ್ದ ಖಂಡಿತ ಇವತ್ತು ಇಲ್ಲ, ಒಂದು ಸಮಯದಲ್ಲಿ ಇತ್ತೇನೋ. ಈಗ ಪ್ರಸ್ತುತ ಈ ನಮ್ಮ ಸೀತಾ ನದಿಯ ಪರಿಸರದಲ್ಲಿ ನಾವು ಅಲೆಕೊಡಿ ಅಂತ ಕಚ್ಚಿರ ಅಂದ್ರೆ ಹಂದಾರಿ, ಪಾಂಡೇಶ್ವರಕ್ಕೆ ಕನೆಕ್ಷನ್. ಅಲ್ಲಿ ಯಾರೋ ಬಂದು ದಿಬ್ಬ ತೋರಿಸ್ಲಿ, ಹೊಳೆಯಲ್ಲಿ ಮರಳಿರ್ಬಹುದು. ಈಗ ಒಬ್ರು ಮಹಿಳೆಯವರು ಫೋನ್ ಮಾಡಿದ್ರು, ಎಷ್ಟು ಆಳ ಹೋಗುದಂದ್ರೆ ಸ್ಟ್ಯಾಂಡ್ ಗಳ ಹಾಕಿ ಇವರು ಇಳಿತದ ಸಮಯದಲ್ಲಿ ಎಷ್ಟೋ ಅಡಿಗಳ ಸ್ಟ್ಯಾಂಡ್ ಹಾಕಿ ಮರಳು ತೆಗೆದಾಗ ಅದರ ಪರಿಣಾಮ ನದಿಯ ಸ್ಥಳಕ್ಕೆ ಹೊರತು ಬೇರೆಯವರಿಗಲ್ಲ. ನಾವು ನದಿ ತೀರದಲ್ಲಿ ವಾಸ ಮಾಡುವವರು, ನಮ್ಮ ಕಟ್ಟಡ, ನಮ್ಮ ಆಸ್ತಿ ಪಾಸ್ತಿ ಎಷ್ಟು ನಷ್ಟವಾಗಿದೆ ಅಂದ್ರೆ ಇದಕ್ಕೆ ಯಾರು ಹೊಣೆ? ಇನ್ನೊಂದು ನನ್ನ ಈಗ ಅನಿಸಿಕೆ, ಹೇಗೆ
ಸಕ್ಕರೆ ಬಿದ್ದಾಗ ಇರುವೆಗಳು ಮುತ್ತುತ್ತಿರ್ತವೆ. ಹಾಗೆ ಇದೇ ಒಂದು ಉದ್ಯೋಗಕ್ಕೆ ಲಾಭ ಇದೆ ಅಂತ ಅವೈಜ್ಞಾನಿಕವಾಗಿ ಅಕ್ರಮ ಸಂಪತ್ತು ಕ್ರೋಢೀಕರಿಸಲಿಕ್ಕೆ ಇವರೆಲ್ಲ ಒದ್ದಾಡ. ಅವಾಗ ಒಂದು ಪ್ರಶ್ನೆ ಬಂತು 10 ವರ್ಷದ ಹಿಂದೆ ಅಥವಾ ಹಿಂದೆ ತುಂಬಾ ಮರಳು ಸಿಗ್ದಾಗ ಈ ಪರಿಸರದ ಜನರಿಗೆ ಏನು ಲಾಭ ಆದದ್ದೇನಿಲ್ಲ. ಎಲ್ಲ ಇವರು ಉದ್ಯಮ ಇವರು ಇದರಿಂದ ಲಾಬಿ ಮಾಡಿ ಇದರಲ್ಲಿ ಅಕ್ರಮ ಬ್ಲಾಕ್ ಮನಿ ಸಂಪಾದನೆಗೆ ಒಂದು ದಾರಿ ಇದು. ನಾವು ಲಾಸ್ಟ್ ಟೈಮ್ ಒಂದು ವೇದಿಕೆಯಲ್ಲಿ ಹಲವಾರು ಬಾರಿ ಈ ಬಗ್ಗೆ ಮಾತಾಡಿದ್ದೆವು. ಪ್ರಮುಖವಾಗಿ ಉದಯ ಸುವರ್ಣರು ಮತ್ತು ಅವರ ಟೀಮ್ ನಮ್ಮಂತ ಈ ನದಿ ತೀರದ ಪ್ರದೇಶದ ಜನಸಾಮಾನ್ಯರಿಗೆ ಒಂದು ಆಧಾರವಾಗಿ ನಿಂತಿದ್ದಾರೆ. ಖಂಡಿತವಾಗಿ. ಓಕೆ, ನಾನೀಗ ಮರಳುಗಾರಿಕೆ ವಿರೋಧ, ಮರಳು ಬೇಕು, ಆದ್ರೆ ಜಿಲ್ಲಾಡಳಿತ ಅದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದೆ. ಈಗ ಬೇರೆ ಬೇರೆ ಇದಿರ್ಬೋದು, ಏನೇ ಇರ್ಲಿ, ಪ್ಲಸ್ ನಮ್ಮ ಇದು ಇಷ್ಟೇ, ಯಾವಾಗ ತೊಂದರೆ ಅಂತ ಉಂಟು ಜನಸಾಮಾನ್ಯರಿಗೆ ಕಷ್ಟ ಆಗ್ತದೆ ಈ ಪರಿಸರದಲ್ಲಿ, ಅವರ ಕೂಗಿ ಯಾರು ಕೇಳ್ತಾರೆ? ಪ್ರಾಯಶಃ ಜಿಲ್ಲಾಧಿಕಾರಿ ಒಂದು ಎಷ್ಟು ಸ್ಥಾನದಿಂದ ಅವರು ಒಳ್ಳೆ ರೀತಿಯಲ್ಲಿ ಒಂದು ನಿರ್ಧಾರ ತಗೊಂಡು ಇವತ್ತಿನ ಉದಯವಾಣಿಯಲ್ಲಿ ಕೂಡ ನಾನು ನೋಡಿದ್ದೇನೆ. ಈ ಪರಿಸರದ ಜನರು ಮುಕ್ತರಿರ್ಬಹುದು, ಮೂರ್ಖರಲ್ಲ. ನಾವ್ಯಾರು ಖಂಡಿತವಾಗಿ ಮೂರ್ಖರಲ್ಲ. ನಾನು ಡಿಸ್ಟಿಗೆ ಸಲ್ಯೂಟ್ ಮಾಡ್ತೇನೆ. ವಂದನೆಗಳು ಸರ್. ಥ್ಯಾಂಕ್ ಯು ಸರ್. ಜೆರಾಲ್ಡ್ ಅವರು ಒಂದು ಮಾತು ಹೇಳಿದರು, ಬಹುಶಃ DC ಈಗ ನಾವು ಮಾತಾಡ್ತಿರುವ ಚರ್ಚೆಯನ್ನು ಮತ್ತೆ ಮುಂದುವರ್ಸೋಣ, ಆಮೇಲೆ ಆ ವಿಷಯಕ್ಕೆ ಬರ್ತೇನೆ. ಸರ್, ಇದು ಏನು ಸೆಂಟ್ರಲ್ ಗೌರ್ಮೆಂಟಿದ್ದು ಒಂದು ಸರ್ಕ್ಯುಲರ್ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಅದರ ಜೊತೆಗೆ ಸಾಂಪ್ರದಾಯಿಕ ಮರಳುಗಾರಿಕೆ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಬೇಕು. ಅಲ್ಲಿ CRZ ಅಲ್ಲಿ ಅದು ಸೂಕ್ಷ್ಮ ಸ್ವದೇಶ ಅಂತ ಈಗಲ್ಲ, ಮೊದಲೇ ಆಗಿದೆ. ಅದರಲ್ಲಿ ದೋಣಿ ತಡೆ ಆದರೆ ಮಾತ್ರ, ಮೀನುಗಾರರ ದೋಣಿ ಹೋಗ್ಲಿಕ್ಕೆ ತಡೆ ಆಗ್ಬೇಕು, ಸಂಚರಿಸಲಿಕ್ಕೆ ಆಗುದಿಲ್ಲ ಅಂತ ಇದ್ರೆ ಮಾತ್ರ ತೆಗಿಬೇಕು. ಅಂತ ದಿಬ್ಬಗಳು ಇಲ್ಲಿ ಸುವರ್ಣ ಆಗಲಿ ದಕ್ಷಿಣ ಕನ್ನಡದಲ್ಲಿ ಇಲ್ಲ, ಉಡುಪಿಯಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಈಗ ಏನೋ ಸರ್ವೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ದಿಬ್ಬ ತೋರಿಸಿದ್ರೆ ಹೇಳಿ, ಅಲ್ಲ ಅದನ್ನು ಪ್ರಾಕ್ಟಿಕಲ್ ತೋರಿಸ್ಲಿ, ನಿಮ್ಮ ವಿಡಿಯೋ ಮಾಡ್ಲಿ, ಅವರು ಮೀಡಿಯಾವನ್ನು ಕರ್ಕೊಂಡು ಹೋಗಿ ತೋರಿಸ್ಲಿ. ಒಂದು ಅವರು ಈಗ ತೋರಿಸುವಂತ ದಿಬ್ಬಗಳು GPS ಅವರು ಏನು ಹಾಕ್ತಾರೆ, ಅಲ್ಲಿ ಸಾಧಾರಣ 20 ಫೀಟ್ ನೀರು ಇರ್ತದೆ. ಅವ್ರು ಒಂದು ಮುಳುಗಬೇಕು, ಸ್ಟ್ಯಾಂಡ್ ಹಾಕಿ ತೆಗಿಬೇಕು. ಅವರು ಸಹ ಕೊಟ್ಟರೆ ಸಹ ಇದು ಯಾವುದು ಉತ್ತರ ಪ್ರದೇಶದ ಕೆಲಸಗಾರರಿಗೆ ಅಲ್ಲಿ ಏನಿದೆ ಅಂದ್ರೆ ನಮ್ಮ ಲೋಕಲ್ ಕಾರ್ಮಿಕರಿಗೆ ಕೆಲಸ ಆಗಬೇಕಂತ ಕಾರಣಕ್ಕೆ ಆ ದೋಣಿ ತಡೆ ಆದ್ರೆ ಮಾತ್ರ ತೆಗಿಬೇಕು, ಅವರು ಲೋಕಲ್ ಜನ ತೆಗಿಬೇಕು. ಇದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ಓಕೆ, ಉದಯ ಸುವರ್ಣ ಅವರೇ, ಈಗ ನೀವು ಗ್ರೀನ್ ಟ್ರಿಬ್ಯುನಲ್ಗೂ ಹೋಗಿದ್ರಿ. ಸೊ ಮರಳುಗಾರಿಕೆ ನಿಷೇಧ ಮಾಡಿ ಅಂತ ನಾವು ಉದ್ದೇಶಕ್ಕೆ ನೀವು ಹೋಗಿದ್ದಲ್ಲ ಅಂತ ತಾವು ಹೇಳ್ತಿದ್ರಿ. ಸೊ ಯಾವ ರೀತಿ ಮರಳುಗಾರಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಏನು ಡೆಫಿನೇಷನ್ ಇದೆ? ನೋಡಿ, ಇವಾಗ ನಾನು ಇವರು ಹೇಳಿದಾಗೆ ದಿಬ್ಬ ಅಂದರೆ ಏನು ಅಂತ, ನಾನು ದಿಬ್ಬ ಅಂತ ಹೇಳಿದರೆ ನನ್ನ ಪ್ರಕಾರ ಒಂದು 3 ದಿಬ್ಬ ಇದೆ. ಒಂದು ಮರಳಿನ ದಿಬ್ಬ, ಒಂದು ಕೆಸರಿನ ದಿಬ್ಬ, ಕೆಸರುಗಳು ದಿಬ್ಬ ಬೀಳ್ತವೆ, ಮತ್ತೊಂದು ಕಲ್ಲು ಗೊಜ್ಜುಗಳ ದಿಬ್ಬ ಬೀಳ್ತದೆ. ದಿಬ್ಬ ಅನ್ನೋದ್ರೆ 3 ವಿಧ. ಈ ಕೆಸರಿನ ದಿಬ್ಬ ಅನ್ನುವ ಮತ್ತು ಕಲ್ಲು ಗೊಜ್ಜಿನ ದಿಬ್ಬವನ್ನು ಯಾರು ಮುಟ್ಟುದಿಲ್ಲ. ನಮಗೆ ಲಾಭ ಇಲ್ಲ ಅದರಲ್ಲಿ. ಮೀನುಗಾರರಿಗೆ ತೊಂದರೆ ಆಗುವಂಥದ್ದು ಕೆಸರು ದಿಬ್ಬದಲ್ಲಿ ತೊಂದರೆ ಇದೆ, ಅದನ್ನು ತೆರವು ಮಾಡಲಿಕ್ಕೆ ಯಾರು ಮುಂದೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಈಗ ಮೀನುಗಾರಿಗೆ ತೊಂದರೆ ಆಗುತ್ತೆ, ಆ ದಿಬ್ಬವನ್ನು ತೆರವು ಮಾಡಲಿ. ಅಲ್ಲ, ಕಲ್ಲು ಗೊಜ್ಜಿಗಳ ದಿಬ್ಬ ಇದೆ, ಅದನ್ನು ತೆರವು ಮಾಡಲಿ. ಅಲ್ಲಿ ದೋಣಿಗಳು ಹೋಗುದಿಲ್ಲ, ನೀರು ಅಷ್ಟು ಮೇಲಕ್ಕೆ ಆ ದಿಬ್ಬಗಳು ಬಿದ್ದಿವೆ, ಅದನ್ನ ಯಾಕೆ ತೆರವು ಮಾಡುವುದಿಲ್ಲ? ಇವರು ಮರಳಿನ ಮೇಲೆ ಕಣ್ಣು ಹಾಕಿದ್ದಾರೆ ಇವರು. ದಿಬ್ಬ ತೆರವು ಮಾಡ್ಲಿ, ನಾವು ಹೇಳ್ತೇವೆ ಕೆಸರು ದಿಬ್ಬಗಳಿದೆ, ತೆರವು ಮಾಡಿ. ಯಾರ ಆಕ್ಷೇಪ ಮಾಡ್ತಾರೆ? ಒಂದು ಕರೆ ಇದೆ ಸುವರ್ಣ್ರೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಕರೆ ಮಾಡ್ತಿದ್ರಿ? ನಾವು KG ರೋಡಿಂದ ಆನಂದ್ ಅಂತ ಸರ್. ಆನಂದ್, ಹೇಳಿ ಆನಂದ್ ಅವರೇ. ಈಗ ಸುಖಾನಂದ್ ಅವರು ಕೂತ್ಕೊಂಡಿದ್ದಾರೆ ಅಲ್ಲಿ ನಿಮ್ ಜೊತೆ. ಹೌದು. ಹಾಗೆ ಉದಯ್ ಸುವರ್ಣ ಅವರು ಕೂತ್ಕೊಂಡಿದ್ದಾರೆ. ಈಗ ಸುಖಾನಂದ್ ಅವ್ರದ್ದು ಏನು ಅಂತೇಳಿ, ಅವ್ರು ಯಾವ ಇದ್ದವರು? ಅಲ್ಲ, ತಾವು ಯಾವ ಪ್ರಶ್ನೆ ಕೇಳ್ಬೇಕು ಅವ್ರಿಗೆ ಹೇಳಿ. ಅಲ್ಲಲ್ಲ, ನಾನ್ ಕೇಳ್ತಾ ಇರೋದು, ಈಗ ನೀವು ಕರ್ಕೊಂಡು ಬಂದಿದ್ರಿ, ಅವ್ರೀಗ ನಾನ್ ಕೇಳ್ತಾ ಇದ್ದೇನೆ. ಅವ್ರೀಗ NIC ಅಂತ ಹೇಳಿದ್ರಿ, ಅವ್ರು ನಮ್ಮ ಪರಿಸರದ ಅಂತೇಳಿ. ಪರಿಸರದಲ್ಲಿ ಅವ್ರು ಇರುವುದಂತೇಳಿ ಏನ್ ದಾಖಲಾತಿ ಇದೆಯಾ ನಿಮ್ಮ ಹತ್ರ? ಪರಿಸರದ ಸರ್, ದಾಖಲಾತಿಗಳನ್ನ ಕೊಡುವ ಮೊದಲು ಅವರು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ. ನಿಮಗೆ ಏನು ಪ್ರಶ್ನೆ ಇದೆ ಮರಳುಗಾರಿಕೆ ಬಗ್ಗೆ ಅದನ್ನು ದಯವಿಟ್ಟು ಕೇಳಿ. ನೋಡಿ, ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೇನೆ. ಅವರ ಮನೆ ನೋಡಿ ಸ್ವಾಮಿ, ಇಲ್ಲಿ ಕೇಳಿ, ನಾನು ಹೇಳ್ತಾ ಇದ್ದೇನೆ. ಅವರು ಮನೆ, ಈಗ ಸುಖಾನಂದ್ ಅನ್ನೋರು ಮನೆ ಕಟ್ಟಬೇಕಾದ್ರೆ ಸ್ವಂತ ಅವರೇ ಹೋಗಿ ಹೊಳೆಯಲ್ಲಿ ಹೋಗಿ ಹೊಯ್ಗೆ ತೆಗೆದು ಮನೆ ಕಟ್ಟಿದ್ದಾರೆ ಅವರೇ. ಇದನ್ನು ಪ್ರತ್ಯಕ್ಷದರ್ಶಿ ನೋಡಿದವರು. ತಪ್ಪಿಲ್ಲ ಸರ್, ಅವರೇ ಹೋಗಿ ಹೊಯ್ಗೆ, ಅವರ ಮನೆಗೆ ಅವರೇ ಹೋಗಿ, ನಿಮ್ಮ ಮನೆಗೆ ನೀವೇ ಹೊಯ್ಗೆ ತೆಗೆದ್ರೆ ಖಂಡಿತವಾಗಿ ಯಾರು ಆಕ್ಷೇಪ ಮಾಡಬಾರದು ಅಂತ ಹೇಳೋದೇ ಅವರ ಉದ್ದೇಶ. ಇವತ್ತು ಯಾವುದೋ ಒಂದು ಗುತ್ತಿಗೆದಾರನಿಗೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ಲಿಕ್ಕೆ, ಲಾಭದಾಯಕ ದಂಧೆ ಮಾಡ್ಲಿಕ್ಕೆ
ಮರಳುಗಾರಿಕೆಯನ್ನು ಬಳಸಬಾರದು, ಏನು ಕೆಸರಿನ ದಿಬ್ಬ ಮತ್ತು ಕಲ್ಲುಗಳಿಂದ ಕೂಡಿದಂಥ ದಿಬ್ಬಗಳನ್ನ ಕೂಡ ತೆರವು ಮಾಡಬೇಕು, ದಿಬ್ಬ ತೆರವುಗೊಳಿಸೋದಾದರೆ ಜಿಲ್ಲಾಡಳಿತ ಸ್ಪಷ್ಟವಾಗಿ. ಹಾಗಾದರೆ ತಮ್ಮ ಪ್ರಕಾರ ಆನಂದ್ ಅವರೇ, ಮರಳುಗಾರಿಕೆ ಅನ್ನುವಂಥದ್ದು ಕಾನೂನಿನಲ್ಲಿ ನಿಯಮ ಇದೆಯಾ? ನೋಡಿ 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 ಇವರೇ ನಾನು ಕೇಳ್ತಿದ್ದೇನೆ, ಜಯಶೇಖರ್ ಅವರೇ, ಹೇಳಿ. ಈಗ ಮರಳು ದಿಬ್ಬ ಇಲ್ಲ ಅಂತಿದ್ದಾರೆ ಅವರೀಗ, ಇಲ್ಲ ಅಂತ ಹೇಳ್ತಾ ಇಲ್ಲ, ಮರಳು ದಿಬ್ಬದ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು ಅಂತ ಹೇಳ್ತಿದ್ದಾರೆ. ಎಲ್ಲಿ ಸವಣ ಅಥವಾ ತೀರ್ಥ ಯಾವ ನದಿಗೆ ಬರಲಿ ಅವರು ಮರಳು ದಿಬ್ಬವನ್ನು ನಾನು ತೋರಿಸ್ತೇನೆ. ಸರಿ, ಆಯ್ತು 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 ದಯವಿಟ್ಟು ಮರಳು ದಿಬ್ಬ ಇದೆ ಅಂತ ಹೇಳಿ ನಾನು ತೋರಿಸ್ತೇನೆ ಅವ್ರಿಗೆ. ಆನಂದ್ ಅವರೇ ಕೇಳಿ, ಈಗ 9 ಕಡೆ ಬ್ಲಾಕ್ ಮಾಡಿದ್ದಾರೆ, 9 ಕಡೆ ಬ್ಲಾಕ್ ಮಾಡಿದ್ದಲ್ಲಿ ದಿಬ್ಬ ಇದೆಯಾ? 9 ಕಡೆ ಬ್ಲಾಕ್ ಮಾಡಿದಲ್ಲಿ ಮರಳು ದಿಬ್ಬ ಇಲ್ಲಲ್ಲಿ ಮಾಡಲಿಲ್ಲ. ಮರಳು ದಿಬ್ಬ ಅದನ್ನೇ ಅವರು ವಾದ ಮಾಡ್ತಾ ಇರೋದು ಸರ್, ಅವರು ಅದನ್ನೇ ವಾದ ಮಾಡ್ತಾ ಇರೋದು. ಸಾಮಾನ್ಯರಿಗೆ ಮರಳು ಕೊಡ್ಬೇಕಾಗತ್ತೆ, ಮರಳು ಕೊಡ್ಬೇಕಾದ್ರೆ ಇವರಿಗೆ ಹೇಗೆ ಓಕೆ, ಆನಂದ್ ಸುಖಾನಂದ್ ಮಾತಾಡ್ತಾರೆ. ಸುಖಾನಂದ್ ಮಾತಾಡ್ತಾರೆ. ನಮಸ್ತೆ. ನೀವು ಹೇಳ್ತಿದ್ದೀರಿ ನಮಸ್ತೆ ಸರ್. ನಮಸ್ತೆ. ಉಡುಪಿ ಜಿಲ್ಲೆಯವರಿಗೆ ಹೇಗೆ ಕೊಡ್ತೀರಿ ಅಂತ ಹೇಳಿ. ನಮಸ್ತೆ. ನೀವು ಸ್ಯಾಂಡ್ ಬಾರ್ ಇದೆ ಅಂತ ಹೇಳ್ತಿರಲ್ಲ, ಇದ್ದಲ್ಲಿ ನೀವು ಇಳಿದು ತೋರಿಸ್ತೀರಾ? ನೋಡಿ, ಇಳಿದು ತೋರಿಸೋದ್ಲಿ ನೀವು ಬಂದು ನಿಮ್ಮ ನೀವು ಸ್ಯಾಂಡ್ ಬಾರ್ ಅಂದ್ರೆ ತಡೆ ಆಗ್ಬೇಕು. ಹೌದು, ಬರ್ತೇನೆ ನಾನು. ಸರಿ, ಅದೇ ಕರೆಕ್ಟ್, ನೀವು ಹೇಳಿದ್ ಸರಿ, ಅರ್ಥ ಆಗಿದೆ. ಅದು ನೀವು ಸ್ಯಾಂಡ್ ಬಾರ್ ಇದೆ ಅಂತ ಹೇಳ್ತಿರಲ್ಲ, ಅದು ಇಳಿದು ತೋರಿಸಿ. ನಾವು ಬರ್ತೇವಲ್ಲ, ನಾವು ಬರ್ತೇವೆ, ನಮ್ಮ ಇವರು ಚಾಲನ್ ಅವರು ಇದ್ದಾರೆ, ಜಿಲ್ಲಾಡಳಿತವನ್ನು ಕರ್ಕೊಳ್ಳುವ, ಅವರ ಯಾರು NITK ಅವ್ರನ್ನು ಬರೀ ಕೇಳುವ, DC ಗೆ ಆರ್ಡರ್ ಮಾಡುವ. ಆನಂದ್ ಅವರೇ, ನಂದೊಂದು ಪ್ರಶ್ನೆ ಇದೆ. ನೀವು ಕಟ್ಟಿದ್ದು ಹೊಯ್ಗೆಯಿಂದ ಮಣ್ಣಿಂದ ಮನೆ ಕಟ್ಟಿದ್ದಲ್ಲ. ಆನಂದ್ ಅವರೇ, ಆನಂದ್ ಅವರೇ, ಖಂಡಿತವಾಗಿ ನಿಮ್ಮ ಸವಾಲನ್ನು ನಾವು ಸ್ವೀಕರಿಸುತ್ತೇವೆ. ಜಯಶೇಖರ್ ಅವರೇ, ಹೇಳಿ. ಹಲೋ ಜಯಶೇಖರ್ ಅವರೇ, ನಿಮ್ಮ ಹತ್ರ ನನ್ನೊಂದು ಸಣ್ಣ ಮಾತಿದೆ. ನೋಡಿ, ಅವರಿಬ್ಬರು ಎಲ್ಲಿ ದಿಬ್ಬ ಇಲ್ಲ ಅಂತ ಏನ್ ಹೇಳ್ತಾ ಇದ್ದಾರೆ ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು, ನಾನು ದಿಬ್ಬ ತೋರಿಸ್ತೇನೆ, ಎಷ್ಟು ಗಂಟೆಗೆ ಎಲ್ಲಿ ಬರ್ಬೇಕಂತ ಅವ್ರಿಗೆ ಹೇಳಿ, ನಾನು ಈಗ ಸೊಳ್ಳ ಅಥವಾ ಯಾವುದೇ ನದಿ ಇರ್ಬೋದು, ಎಲ್ಲಿ ದಿಬ್ಬ ಇದೆ ಅಂತ ನಾನು ತೋರಿಸ್ತೇನೆ. ಈಗಾಗಲೇ ಏನು ಐಡೆಂಟಿಫೈ ಮಾಡಿ ನಮ್ಗೆ ಹೇಳಿದ್ರೆ ಆಗುದಿಲ್ಲ, ಜಿಲ್ಲಾಡಳಿತಕ್ಕೆ ಲಿಖಿತ ಮುಖಾಂತರ ದಾಖಲೆಯನ್ನು ಸಲ್ಲಿಸಬೇಕು. ಬರುತ್ತಾ ಇದ್ದಾರೆ ಈಗ. ಯಾಕೆ ಎಷ್ಟು ಜನ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕೇಳಿಸಿಕೊಳ್ಳೋ ಗುಣ ಬೆಳೆಸ್ಕೊಳ್ಳಿ ಸರ್. ಅವರು ಮಾತಾಡ್ತಿರೋದು ಅದನ್ನೇ. ಈಗ 9 ಕಡೆ ಬ್ಲಾಕ್ ಮಾಡಿದ್ದಾರೆ, ಅಲ್ಲಿ ಎಲ್ಲೂ ಕೂಡ ದಿಬ್ಬ ಇಲ್ಲ, ಅದನ್ನ ಹೇಳ್ತಾ ಇದ್ದಾರೆ ಅವರು. ಮರಳು ದಿಬ್ಬ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಿ ದಿಬ್ಬ ಇಲ್ಲ ಹೇಳ್ತಿದ್ದಾರೆ ಸರ್? ಬ್ಲಾಕ್ ಏನು 9 ಕಡೆ ಬ್ಲಾಕ್ ಮಾಡಿದ್ದಾರೆ. ಜಿಲ್ಲಾಡಳಿತ ಮತ್ತೆ ಕಾರ್ಮಿಕ ಗುತ್ತಿಗೆದಾರರ ಸಂಘಗಳ ಸಮಿತಿಯ ಸದಸ್ಯರು ಸ್ಪಷ್ಟವಾಗಿ ಹೇಳ್ತೇನೆ, ಅವರು ಹೋಗಿ ಎಲ್ಲಿ 9 ಕಡೆ ಬ್ಲಾಕ್ ಮಾಡಿದ್ದಾರೆ ಆ ಬ್ಲಾಕ್ಗಳಲ್ಲಿ ದಿಬ್ಬ ಇಲ್ಲ, ದಿಬ್ಬ ಇರುವಲ್ಲಿ ಬ್ಲಾಕ್ ಮಾಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸರ್. ದಯವಿಟ್ಟು ನಮಗೆ ತೋರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದನ್ನೇ ಅವರು ಕೂಡ ಹೇಳ್ತಾ ಇದ್ದಾರೆ. ತೋರಿಸಿ, ಆ ದಿಬ್ಬ ನಮಗೆ ತೋರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ಸರ್. ನೀವು ಅಶ್ವತ್ಥಾಮ ಹತ ಕಂಜರ ಅಂದಂಗ ಆಯ್ತು ಸರ್. ಮೊದಲೇ ಹೇಳಿದ್ದನ್ನ ಅವ್ರು ಬಿಟ್ಟುಕೊಂಡು ನೀವು ಲಾಸ್ಟ್ ಮಾತ್ರ ಕೇಳ್ತಾ ಇದ್ರಿ. ಅವರು ಹೇಳ್ತಾ ಇರೋದು ಜಿಲ್ಲಾಡಳಿತ ಏನು ಬ್ಲಾಕ್ ಮಾಡಿದೆ, ಮೈನಿಂಗ್ ಡಿಪಾರ್ಟ್ಮೆಂಟ್ ಏನು ಬ್ಲಾಕ್ ಅಂತ 9 ಕಡೆ ಮಾಡಿದೆ, ಅಲ್ಲಿ ಮರಳು ದಿಬ್ಬ ಇಲ್ಲ ಹೇಳ್ತಾ ಇದ್ದಾರೆ ಸರ್. ಅಲ್ಲಿ ಮರಳು ದಿಬ್ಬ ಇದೆ, ಎರಡು ಕಡೆ ಇಲ್ಲ ಮರಳು. ಅದೇ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ ಸರ್, ಖಂಡಿತವಾಗಿ ನಾಳೆ ಸಿಗೋಣ. ಧನ್ಯವಾದಗಳು ಸರ್. ಅವರು ಹೇಳಿದಾಗೆ ಅವರು ಸ್ಯಾಂಡ್ ಬಾರ್ಗಳು ಇದೆ ಅಂತ ಹೇಳ್ತಾರೆ. ಅವ್ರು ನೀವು ಹೇಳಿದಾಗೆ ಅದು ಸ್ಯಾಂಡ್ ಬಾರ್ ತೆಗೀರಿ ಅಂತ ತೆಗಿಲಿಕ್ಕೆ ಆಗುದಿಲ್ಲ. ಅದು ಇದು ಮೀನುಗಾರಿಕೆ ತಡೆ ಆಗ್ತದೆ ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿ ಅದನ್ನ ಉಂಟಂತ ನೋಡಿದ ಮೇಲೆ ಅದನ್ನ ಯಾವುದೋ ಒಂದು ಪ್ರೊಫೆಸರು ಅಥವಾ ಅದಕ್ಕೆ ಸಂಬಂಧಪಟ್ಟ ಪ್ರೊಫೆಸರ್ ಅವರು ಅದನ್ನ ತೆಗಿಬಹುದಂತ ಆದ್ಮೇಲೆ ಪರಿಸರ ಇಲಾಖೆಯಿಂದ ಅದಕ್ಕೆ ಬರ್ಬೇಕು ಅನುಮತಿ ಬರ್ಬೇಕು. ಅದು ತೆಗಿಲೇಬೇಕಂತ. ಎಲ್ಲೋ ಹೋಗಿ ಬಿತ್ತಂತ ತೆಗಿಲಿಕ್ಕಿಲ್ಲ CRZ ಅಲ್ಲಿ. ಅದು Zone 1. ಅವರೇ ಫಸ್ಟ್ ಕಾಲರ್ ಹೇಳ್ತಾರೆ, ಹಂಗರಗಟ್ಟೆ ನಮ್ಮ ಅಳಿವೆ ಹತ್ರ ಹೋಗಿ ತೆಗಿಲಿಕ್ಕೆ ಇಲ್ಲ. Zone ಅಲ್ಲಿ ಸೆಕೆಂಡ್ ಅಲ್ಲಿ ತೆಗಿಲಿಕ್ಕಿಲ್ಲ. ಫಸ್ಟ್ Zone 1 ನಲ್ಲಿ ಅಷ್ಟು ಸೂಕ್ಷ್ಮ ಪ್ರದೇಶ, ಅಲ್ಲಿ ಹಿನ್ನೀರಿನ ಹೊಡೆತ ಜಾಸ್ತಿ ಇರ್ತದೆ. ಅದನ್ನ ತಡೆಗೋಸ್ಕರ ಹೋಗಿ ಅದೇ ತನ್ನ ಪ್ರಕೃತಿಯೇ ಅದನ್ನ ಇಟ್ಟಿರ್ತದೆ, ಅದು ಬಿದ್ದಿರ್ತದೆ. ಅದು ಬಂದರುಗಳಲ್ಲಿ ಮಾತ್ರ ಅದು ಹೂಳೆತ್ತುವ ಕಾರ್ಯಕ್ರಮ ಮಾಡ್ತಾರೆ, ಬೋಟ್ ಬರುದಿಲ್ಲ ಅಂತ. ಅಳಿವೆಯಲ್ಲಿ ಬೋಟ್ ಬರುದಿಲ್ಲ ಅಂತ ಮಾತ್ರ. ಅದನ್ನ ಈ ನಾಡದೋಣಿಗೆಲ್ಲ ನಾವು ಸಮುದ್ರದ ಬಗ್ಗೆ ಮಾತಾಡೋದಿಲ್ಲ, CRZ ಬಗ್ಗೆ ಮಾತಾಡೋದು. CRZ ಆ ಪ್ರದೇಶದಲ್ಲಿ ಮಾತ್ರ ಏನ್ ಸಮಸ್ಯೆ ಆಗ್ತದೆ. ಯಾರೋ ಇಬ್ರು ರಿಚರ್ಡ್ ಅಂತ ಒಬ್ರು ಹೇಳಿದ್ರು. ಈಗ ನಿಮ್ಮ ಪ್ರಕಾರ ಸರ್ ನಿಮ್ಮ ಪ್ರಶ್ನೆ, ನಮ್ಮ ಚರ್ಚೆ ಮುಂದುವರಿಲಿಲ್ಲ, ಇಲ್ಲಿ ತಗೊಂಡ್ಬಿಡ್ತೇನೆ, ಆಮೇಲೆ ಅಲ್ಲಿಗೆ ಬರ್ತೇನೆ. ಈಗ ಎಲ್ಲೆಲ್ಲಿ
CRZ ವ್ಯಾಪ್ತಿ ಬರ್ತದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ? ಸಾಧಾರಣ ಉಪ್ಪು ನೀರಿನ ಎಲ್ಲಿ ತನಕ ಬ್ಯಾಕ್ ವಾಟರ್ ವ್ಯಾಪ್ತಿಗೆ ಬರ್ತದೆ. ಒಳ ಹರಿವು ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ CRZ ಬರುತ್ತೆ. ಇದು ನಾವು ಮಾಡಿದ್ದಲ್ಲ ರೂಲ್ಸ್, ನಾವು ವಾದ ಮಾಡೋದಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್. ಇದು ಸೆಂಟ್ರಲ್ ಗೌರ್ಮೆಂಟ್ ಇಂಡಿಯಾಗೆ ಸಂಬಂಧಪಟ್ಟದ್ದಲ್ಲ, ಅಥವಾ ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಉಡುಪಿಗೆ ಸಂಬಂಧಪಟ್ಟದ್ದಲ್ಲ, ಇಡೀ ದೇಶಕ್ಕೆ, ಇಡೀ ವರ್ಲ್ಡ್ಗೆ ಬೇಕಾಗುವಂತ ರೂಲ್ಸ್ ಇದು. ಚರ್ಚೆಯನ್ನು ಮುಂದುವರಿಸೋಣ ಸರ್. ಅದಕ್ಕಿಂತ ಮೊದಲೊಂದು ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿತದೆ, ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ಯಾಂಡ್ ಬ್ಲಾಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಕರೆಗಳು ಈ ಚರ್ಚೆಯಲ್ಲಿ ಬಂದವು. ಬಹುಶಃ ಪರ ಮತ್ತು ವಿರೋಧ ಎರಡೂ ರೀತಿಯ ಫೋನ್ ಕರೆಗಳು ನಮ್ಮನ್ನು ತಲುಪಿವೆ. ಎಲ್ಲೋ ಒಂದು ಕಡೆ ಏನು ಆಗ್ತಾ ಇದೆ ಅನ್ನೋದರ ಒಂದು ಸಂಕೇತ ಇದು ಅಂತ ಕೂಡ ಕಾಣುತ್ತದೆ. ಮುಂದಿನ ಭವಿಷ್ಯದಲ್ಲಿ ಕೇರಳ ಮತ್ತು ಮಡಿಕೇರಿ, ಕೊಡಗು ಜಿಲ್ಲೆಗಳಲ್ಲಿ ಆದಂತಹ ಅನಾಹುತಗಳು ಕರಾವಳಿಯಲ್ಲಿ ಆಗಬಾರ್ದು ಅನ್ನುವಂಥ ಕಾಳಜಿಯೂ ಕೂಡ ಕೆಲವು ಕರೆಗಳಿಂದ ವ್ಯಕ್ತ ಆಗಿದೆ ಅನ್ನುವಂಥದ್ದು ಭಾಳ ಮುಖ್ಯ. ಅದೇ ರೀತಿ ಮರಳುಗಾರಿಕೆ ನಡಿಬೇಕು, ಸ್ಥಳೀಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳು ನಿರ್ವಿಘ್ನವಾಗಿ ಸಾಗಬೇಕು ಅನ್ನುವಂತಹ ಕರೆಗಳು, ಕಾಳಜಿಯೂ ಕೂಡ ಬಂದಿದೆ. ಆಯ್ಕೆ ಬಹುಶಃ ವೀಕ್ಷಕರದ್ದು. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ರ ಬಗ್ಗೆ, ವಾಸ್ತವತೆಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥ ಕೊನೆಯ ಅಧಿಕಾರ ಇರುವಂಥದ್ದು ವೀಕ್ಷಕರಿಗೆ ಅನ್ನುವಂಥದ್ದು ಸ್ಪಷ್ಟ. ಇದರ ಜೊತೆಗೆ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತೇವೆ. ನಮ್ಮ ಜೊತೆಗೆ ಉದಯ ಸುವರ್ಣ ಮತ್ತು ಸುಖಾನಂದ್ ಅವರು ಇದ್ದಾರೆ. ಸುಖಾನಂದ್ ಅವರು ರಾಷ್ಟ್ರೀಯ ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿ ಪ್ರೇಮಿಗಳ ವೇದಿಕೆಯಿಂದ ಬಂದಿದ್ದಾರೆ. ಇವರು ಉದಯ ಸುವರ್ಣ ಅವರು ಈ ಹಿಂದೆ ಅಕ್ರಮ ಮರಳುಗಾರಿಕೆ ನಡೀಬಾರ್ದು, CRZನಲ್ಲಿ ಮರಳುಗಾರಿಕೆ ಆಗಬಾರ್ದು, ಸಾಂಪ್ರದಾಯಿಕ ಮರಳುಗಾರಿಕೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಚೆನ್ನೈನಲ್ಲಿರುವಂಥ ಹಸಿರು ಪೀಠಕ್ಕೆ ದೂರರ್ಜಿಯನ್ನು ಸಲ್ಲಿಸಿ ವಿಜಯಿಯಾದಂಥವರು. ನಮ್ಮ ಜೊತೆಗೆ ಅವರು ಇಬ್ಬರು ಇವತ್ತು ಇರೋದು ಬಹುಶಃ ವಾಸ್ತವ ಸ್ಥಿತಿಯಲ್ಲಿ ಮರಳುಗಾರಿಕೆ ಆರಂಭಕ್ಕೆ ಮೊದಲು ಒಂದು ಚರ್ಚೆ ಹೀಗೊಂದು ಆದರೆ ಒಳ್ಳೆಯದು ಅನ್ನುವಂಥ ಕಾರಣಕ್ಕೆ. ಇದರ ಜೊತೆಗೆ ಇನ್ನೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ನಾವು ಮರಳುಗಾರಿಕೆ ಬಹಳ ಅಗತ್ಯ ಇದೆ ಅಂತ ಏನು ವಾದ ಮಾಡ್ತಾರೆ, ಮರಳು ಗುತ್ತಿಗೆದಾರರ ಸಂಘ ಅಥವಾ ಕಾರ್ಮಿಕರ ಸಂಘದ ಸದಸ್ಯರನ್ನು ಮುಖ್ಯಸ್ಥರನ್ನು ಕೂಡ ನಾವು ಸಂಪರ್ಕ ಮಾಡಿದ್ವಿ. ಆದರೆ ಕೊನೆಯ ಗಳಿಗೆಯಲ್ಲಿ ಅವರು ನಮ್ಗೆ ಬರೋಕ್ಕೆ ಆಗಲ್ಲ ಅಂತ ಹೇಳಿದ ಕಾರಣಕ್ಕೆ ಒಂದು ಹಂತಕ್ಕೆ ಏನು ಸಾಂಪ್ರದಾಯಿಕ ಮರಳುಗಾರಿಕೆಯನ್ನು ಮಾತ್ರ ಮಾಡಿ, ಕಾನೂನುಬದ್ಧವಾಗಿ ಮಾಡಿ, ವೈಜ್ಞಾನಿಕವಾಗಿ ಮಾಡಿ ಅಂತ ಹೇಳುವಂಥ ಮುಖ್ಯ ಅತಿಥಿಗಳು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೇನೆ. ನಾನೀಗ ನೇರವಾಗಿ ಉದಯ ಸುವರ್ಣರ ಜೊತೆ ಬರ್ತೇನೆ. ನನಗೆ ಎರಡು ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಸಿಕ್ಕಿಲ್ಲ ಸರ್. ಒಂದು, ಸಾಂಪ್ರದಾಯಿಕ ಮರಳುಗಾರಿಕೆ ಹೇಗಿರಬೇಕು ಅನ್ನುವಂಥದ್ದು. ಇನ್ನೊಂದು, ನೀವು ದಿಬ್ಬ ಮತ್ತು ಕೆಸರು ದಿಬ್ಬ ತೆರವು ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನೀವು ಅರ್ಧ ಹೇಳಿದ್ರಿ ಸರ್. ಸಾಂಪ್ರದಾಯಿಕ ಮರಳುಗಾರಿಕೆ ಅಂದರೆ ಸುಮಾರು ನನಗೀಗ 42 ವರ್ಷ ಪ್ರಾಯ. ನಾನು ಚಿಕ್ಕಂದಿನಿಂದಲೂ ಹೊಳೆ ಬದಿಯಲ್ಲಿ ನನ್ನ ಮನೆ, ನನ್ನ ತಾಯಿ ಮೀನು ಮಾರಾಟ ಮಾಡ್ತಾಯಿದ್ದವರು. ಮೀನುಗಾರಿಕೆ ಹೇಗೆ ಮಾಡಬೇಕು ಅದನ್ನು ಕಲಿತವನು. ಖುದ್ದಾಗಿ ಹೊಯ್ಗೆ ತೆಗೆದು ನನಗೆ 4.5 ವರ್ಷ ಹೊಯ್ಗೆ ತೆಗೆದು ಎಕ್ಸ್ಪೀರಿಯನ್ಸ್ ಇದೆ. ನಾನೇನು ಎಲ್ಲಿಂದ ಕೂತ್ಕೊಂಡು ಹೇಳುವಂಥದ್ದಲ್ಲ. 4.5 ವರ್ಷ ಹೊಯ್ಗೆ ಕಾರ್ಮಿಕನಾಗಿ ಕೆಲಸ ಮಾಡಿದ್ದೇನೆ. ತಂದೆ ಹಾಗೂ ನನ್ನ ಮಿತ್ರರೊಂದಿಗೆ ನಾನು ಮೀನುಗಾರಿಕೆಯನ್ನು ಮಾಡಿದ್ದೇನೆ. ಎಲ್ಲ ಕೆಲಸವನ್ನು ಮಾಡಿದ್ದು, ನನಗೆ ಅದ್ರ ಬಗ್ಗೆ ಮಾಹಿತಿ ಇದೆ. ಅದ್ರ ಬಗ್ಗೆ ನಾನು ಈಗೇನು ಹೊಯ್ಗೆ ದೋಣಿ ಕಾರ್ಮಿಕ ಸಂಘ ಅಂತ ಹೇಳ್ತಾರೆ, ಅವ್ರು ಯಾರೇ ಎದುರು ನನ್ನ ಎದುರು ಬಂದರೂ ನಾನು ಮಾತಾಡ್ಲಿಕ್ಕೆ ಅವ್ರು ತಯಾರಿದ್ದೀನಿ. ಅಥವಾ ಯಾವುದೇ ಅಧಿಕಾರಿಗಳು ಬಂದು ತಯಾರಿದ್ದೀನಿ, MLA ಅವ್ರು ಬಂದರೂ ಕೂತ್ಕೊಂಡು ನಾನು ಮಾತಾಡ್ಲಿಕ್ಕೆ ತಯಾರಿದ್ದೀನಿ. ನನ್ನಲ್ಲಿ ಬೇಕಾದಷ್ಟು ಉತ್ತರಗಳಿದೆ. ಯಾರೋ ಪ್ರಶ್ನೆ ಮಾಡ್ಬೋದು, ಇವತ್ತು ನನ್ನ ವಿರೋಧಿ ಅಂತ ಹೇಳ್ಬೋದು, ಮರಳು ವಿರೋಧಿ ಅಂತ. ನಾವು ಎಲ್ಲೂ ಮರಳನ್ನು ತೆಗಿಬೇಡಿ ಅಂತ ನಾವು ಹೇಳೋದೇ ಇಲ್ಲ. ನಮಗೆ ಮರಳು ಬೇಕು, ಯಾವ ರೀತಿ ಬೇಕು ಅಂತ ಹೇಳಿ ಮೊದಲಿಂದ ಹೇಳ್ತಾ ಇದ್ದೆ. ನಾನು ಕಾನೂನು ಪ್ರಕಾರ ಬೇಕು, ಸಕ್ರಮವಾಗಿ ಬೇಕು, ಸಾಂಪ್ರದಾಯಿಕ. ಕಾನೂನು ಪ್ರಕಾರ ಸಾಂಪ್ರದಾಯಿಕ ಅಂದ್ರೆ ಏನು? ಚಿಕ್ಕ ದೋಣಿ, ಮೀನುಗಾರಿಕೆ ಮಾಡುವಂತ ಚಿಕ್ಕ ದೋಣಿಗಳು 3 ಮೀಟರ್ ಉದ್ದ ಇರುತ್ತೆ, 3-4 ಮೀಟರ್ಗಳು ಉದ್ದ ಇರುತ್ತೆ. ಈಗಿನ ದೋಣಿಗಳು 13 ಮೀಟರ್ ಉದ್ದ ಇದೆ, 3 ಮೀಟರ್ ಅಗಲ ಇದೆ. ಅದು ನಾಡು ದೋಣಿಗಳಲ್ಲ. ಅದು ಈಗ ಪ್ರಶ್ನೆ ಏನಂದ್ರೆ, ಈಗ ಆ ದೋಣಿಯಲ್ಲಿ ಹೇಗೆ ಮರಳುಗಾರಿಕೆ ಹೇಗೆ ಮಾಡುವುದು ಅಂತ? ನೇರವಾಗಿ ಹೊಳೆಗೆ ಹೋಗುವಂತ ಮರಳುಗಾರಿಕೆ ಅಲ್ಲ, ಮರಳು ದಿಬ್ಬ ತೆರವುಗೊಳಿಸೋದು ಹೇಗೆ? ಮರಳು ದಿಬ್ಬ ದೋಣಿಯಲ್ಲಿ ನೇರವಾಗಿ ಹೋಗಿ ಮಾನವ ಪರಿಶ್ರಮದಲ್ಲಿ ತೆಗೆಯುವಂತದ್ದು. ಎಷ್ಟು ತೆಗಿಬಹುದು? ಕುತ್ತಿಗೆ ನೀರು ತೆಗಿಬಹುದು. 8 ಫೀಟ್ 9 ಫೀಟ್ ಸ್ಟ್ಯಾಂಡ್ ಹಾಕಿ ಇಳಿಸಿ 13 ಫೀಟ್ ಡೀಪ್ ಮಾಡುವಂತದ್ದು ಮರಳುಗಾರಿಕೆ ಅಲ್ಲ, ಸಕ್ರಮ ಮರಳುಗಾರಿಕೆ ಅಲ್ಲ, ಸಾಂಪ್ರದಾಯಿಕ ಅಲ್ಲ. ಹಾಗೆ ಮಾಡಿದ್ರೆ ನಿಮ್ಮ ಪ್ರಕಾರ ನಮ್ಮ ಜಿಲ್ಲೆಗೆ ಬೇಕಾದಷ್ಟು ಮರಳು ಪೂರೈಕೆ ಆಗ್ತದೆ ಅಂತ ಹೇಳ್ತಾರೆ? ಖಂಡಿತ ಆಗ್ತಾ ಇತ್ತು. ಏನ್ ಹೇಳ್ತೀರಿ ಸುಖಾನಂದ? ಖಂಡಿತ ಸರ್, ಒಂದು ನಿಮಿಷ ಆಗ್ತಾ ಇತ್ತಲ್ಲ. ಹೇಳಿ ಸರ್, ಹೇಳಿ. ಖಂಡಿತ ಆಗ್ತಾ ಇತ್ತು, ಮರಳು ಸಿಗ್ತಾ ಇತ್ತು. ಇವ್ರು ಏನ್ ಮಾಡಿದ್ರು? ಉತ್ತರ ಭಾರತದಿಂದ ಇಲ್ಲೇ ಕಾರ್ಮಿಕರನ್ನು ಕರ್ಕೊಂಡು ಬಂದು
ಅವರಿಂದ ಆ ಕಬ್ಬಿಣ ಸ್ಟ್ಯಾಂಡ್ 10-12 ಫೀಟ್ ಕಬ್ಬಿಣ ಸ್ಟ್ಯಾಂಡ್ಗಳನ್ನ ಹಾಕಿ 13-14 ಫೀಟ್ ಡೀಪ್ ಮಾಡಿ ಅಲ್ಲಿ ಮರಳನ್ನು ದಿಬ್ಬವನ್ನು ತೆರವು ಮಾಡಿ ಈಗ ಮರಳೇ ಇಲ್ಲದ ಹಾಗೆ ಮಾಡಿದ್ದಾರೆ. ಸರ್ ಏನೋ ಒಂದು ಪ್ರಶ್ನೆ, ನನಗೆ ಒಂದು ಪ್ರಶ್ನೆ, ಈಗ ಏನೋ ಕಡಿಮೆ ಬೆಲೆಗೆ ಸಂಬಳಕ್ಕೆ ಅವ್ರನ್ನ ಕರ್ಕೊಬಂದು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಈಗ ಇಲ್ಲಿಯ ಸಾಂಪ್ರದಾಯಿಕ ಮರಳು ಕಾರ್ಮಿಕರಿಗೆ ಕೊಡೋ ವೇತನಕ್ಕೂ ಅವರಿಗೂ ಕೊಡುವ ವೇತನದಲ್ಲಿ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಕೇಳಿಪಟ್ಟಿದ್ದೀನಿ. ಅಂದರೆ ಕೆಲಸ ಕೊಡೋದಿಲ್ಲ ಅಂದರೆ ಅವರಿಗೆ ಜಾಸ್ತಿ ಸಂಬಳ ಕೊಡಬೇಕಾಗುತ್ತೆ ಅನ್ನೋ ಕಾರಣ ಅನ್ನುವಂಥದ್ದು ಕೇಳಿಪಟ್ಟಿ. ನನ್ನ ಪ್ರಶ್ನೆ ಇಷ್ಟೇ, ನೀವು ಹಾಗೆ ಮಾಡಿದಾಗ ಸಾಂಪ್ರದಾಯಿಕವಾಗಿ ಇಲ್ಲಿ ಹೆಚ್ಚು ಸಂಬಳ ಕೊಟ್ಟು ನೀವು ಮರಳು ಮಾನವ ಶಕ್ತಿಯಿಂದ ಮರಳು ತೆಗೆಯುವಾಗ ಎಲ್ಲೋ ಒಂದು ಕಡೆ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತ ಅನ್ಸೋದಿಲ್ಲ ನಿಮಗೆ? ಕಡಿಮೆ ಒಂದು ದಿನಕ್ಕೆ ಸಂಪಾದನೆ ಆಗುವಂಥ ಮರಳು ಕಡಿಮೆ ಆಗುತ್ತೆ, ಖರ್ಚಾಗುವಂಥ ಏನು ಮೌಲ್ಯಗಳು ಹೆಚ್ಚಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಗ್ರಾಹಕರಿಗೆ ತಲುಪುವಾಗ ಅದು ದುಪ್ಪಟ್ಟು ಬೆಲೆ ಆಗೋದಿಲ್ಲ ಅಂತ ಹೇಳ್ತೀರಾ ನೀವು? ಸರ್ ನಾನು ಹೊಯ್ಗೆ ತೆಗಿತಾ ಇದ್ದವನು. ನನಗೆ ಹೊಯ್ಗೆ ತೆಗುವಾಗ ನನಗೂ ಸಂಬಳ ಅಷ್ಟೇ ಉತ್ತರ ಭಾರತ ಆಗಲಿ ಅಥವಾ ಉತ್ತರ ಕರ್ನಾಟಕದಿಂದ ಕೆಲವರು ಜನರು ಬರ್ತಾಯಿದ್ರು, ಅವ್ರಿಗೆ ಕೊಡುವಂಥ ಸಂಬಳವೂ ಅಷ್ಟೇ. ಸಂಬಳದಲ್ಲಿ ಭೇದ ಭಾವ ಇಲ್ಲ. ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಅವರು ಪ್ರೊಡಕ್ಷನ್ ನಿಮಗೆ ಎಲ್ಲ ಒಂದು ಕಡೆ ಜಾಸ್ತಿ ಆಗುತ್ತೆ ಅಂತ ಹೇಳೋದು. ಆವಾಗ ಅದು ಆಟೋಮೆಟಿಕ್ ಆವಾಗ ಮರಳು ಏನು ನಮಗೆ ವಾರ ಲೆಕ್ಕ. ಶನಿವಾರ ನಮಗೆ ಲೆಕ್ಕ, ಸಂಡೇ ಆದಿತ್ಯವಾರದಿಂದ ಬೆಳಿಗ್ಗೆ ಲೆಕ್ಕ ಮಾಡ್ತಾರೆ. ಶನಿವಾರ ದಿವಸ ನಮಗೆ ಸ್ಟಾಕ್ ಹೊಯ್ಗೆ ಏನಾಗ್ತದೆ, ಅಲ್ಲಿ ಹೊಯ್ಗೆ ಎಳೆದು ಸ್ಟಾಕ್ ಮಾಡ್ಲಿಕ್ಕೆ ಇರ್ತದೆ. ನಮಗೆ ಶಾರ್ಟ್ ಬಂದ್ರೆ ನಮ್ಮದು ಕಟ್ ಮಾಡಿ ಕೊಡ್ತಾ ಇದ್ರು. ಆ ಸ್ಟಾಕ್ ಅಲ್ಲಿ ಉಳಿದಿದೆ ಅನ್ನೋದ್ರು ಹೊಯ್ಗೆ ಕಟ್ ಮಾಡಿ ಕೊಡ್ತಾ ಇದ್ರು. ಆ ಸ್ಟಾಕಿದ ಹಣ ನಮ್ಗೆ ಕೊಡ್ತಾ ಇರಲಿಲ್ಲ. ಆವಾಗ ಸ್ಟಾಕ್ ಬೇಕಾದಷ್ಟು ಲಾರಿಗಳು ಬರ್ತಾ ಇತ್ತು, ಬೇಕಾದಷ್ಟು ಹೊಯ್ಗೆ ಹೋಗ್ತಾ ಇತ್ತು, ಹಾಗೆ ಹೊಯ್ಗೆ ಸಹ ಉಳಿತಾ ಇತ್ತು. ಎಲ್ಲ ದಿಬ್ಬಗಳಿಗೆ ಎಲ್ಲ ಮರುದಕ್ಕೆಯಲ್ಲಿ ಉಳಿತಾ ಇತ್ತು. ಸುಖಾನಂದ್ ಮಾತಾಡ್ತಾ ಇದ್ರಿ ಸರ್. ಈಗ ಆಲ್ರೆಡಿ 90% ಹೊಯ್ಗೆಯನ್ನ ಹೊರ ರಾಜ್ಯಕ್ಕೆ ಎಲ್ಲ ಖಾಲಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಕ್ಕೆ ಏನ್ ಮಾಡ್ತಾರೆ? ಸ್ಯಾಂಡ್ ಬಾರ್ ಇಲ್ಲದೆ ಅವರು ಹೇಳ್ತಾರೆ ಡೆಫಿನೇಷನ್ ಅವ್ರದ್ದು ಏನಂದ್ರೆ ಪ್ರತಿ ವರ್ಷ ಮಳೆ ಬಂದಾಗ ಆಟೋಮೆಟಿಕ್ ಆಗಿ ದಿಬ್ಬ ಬರ್ತದೆ. ಇದೆ ಇವತ್ತಿನ ಪೇಪರ್ಲೇ ಮೊನ್ನೆ ಪೇಪರ್ಲ್ಲಿ ಬಂದಿತ್ತು, 1 ಸ್ಕ್ವೇರ್ ಫೀಟ್ ಮರಳು ಆಗ್ಲಿ 80 ವರ್ಷ ಬೇಕು. 80 ವರ್ಷ ಬೇಕು. ನಾನು ಹೇಳಿದ್ದಲ್ಲ, ಯಾವುದೋ ಪ್ರೊಫೆಸರ್ ಅದಕ್ಕೆ ತಜ್ಞರು ಹೇಳಿದಂತ ಮಾತು. 800 ವರ್ಷ 80 ವರ್ಷ ಬೇಕು. ಇವರು ಸಾಧಾರಣ 10,000 ಮೆಟ್ರಿಕ್ ಟನ್ 100,000 ಮೆಟ್ರಿಕ್ ಟನ್ ಕಳಿಸಿ ಆಗಿದೆ. ಎಲ್ಲ ದಿಬ್ಬಗಳನ್ನೆಲ್ಲ ಕಳಿಸಿ ಎಲ್ಲ ನೀರು ಮಾಡಿ ಅಲ್ಲಿ 20 ಫೀಟ್ ಆಳ ಮಾಡಿ ಹಾಕಿದ್ದಾರೆ. ಇನ್ನೂ ದಿಬ್ಬ ಇನ್ನ ಇದೆ ಅನ್ನೋದು ಯಾವ ಟೆಕ್ನಿಷಿಯನ್ ಹೇಳ್ತಾರೋ ಗೊತ್ತಿಲ್ಲ. ಈಗ ಕಾಲರ್ 2-3 ಜನ ಅವರು ಟೆಕ್ನಿಷಿಯನೋ ಪ್ರೊಫೆಸರೋ ಅಥವಾ ಮೀನುಗಾರರೋ ಗೊತ್ತಿಲ್ಲ. ಅವರು ಎಂತ ದೋಣಿ ಇಟ್ಕೊಂಡು ಹೋಗಿ ಮೀನುಗಾರಿಕೆ ಮಾಡ್ತಾರೋ ಗೊತ್ತಿಲ್ಲ. ಸರ್ ಮೊನ್ನೆ ಶಾಸಕರು ಹೇಳ್ತಾರೆ ಒಂದ್ಯಾವುದೋ ಲೋಕಲ್ ಚಾನಲ್ ಅಲ್ಲಿ ಕೂತ್ಕೊಂಡು, ಈಗ ಬೇಕಾದಷ್ಟು ನೆರೆ ಬಂದಿದೆ, ಹೊಯ್ಗೆ ಬಿದ್ದಿದೆ ಅಂತ ಹೇಳ್ತಾರೆ. ನಾನು ಹೇಳೋದು, ಇವರು ಶಾಸಕರು ಹೊಯ್ಗೆ ಬಿದ್ದಿದ್ರೆ ನಮಗೆ ತೋರಿಸಿ ಅಲ್ವಾ, ನಮಗೆ ತೋರಿಸಿ ಹೊಯ್ಗೆ ಬಿದ್ದಿದೆ ಎಲ್ಲಿ ಅಂತ, ಇದು ದಿಬ್ಬ ಅಂತ ತೋರಿಸಿ ನಮಗೆ. ನಾವು ನಿಮ್ಮ ಹತ್ರ ದಿಬ್ಬ ಮರಳು ತೆಗಲೇಬಾರ್ದು ನಾವು ಹೇಳೋದೇ ಇಲ್ಲ, ನಮಗೆ ದಿಬ್ಬ ತೋರಿಸಿ. ಇವರು AC ಅವ್ರನ್ನ ಕರ್ಕೊಂಡ್ಬಂದು ಸರ್ವೆ ಮಾಡಿಸ್ತಾರೆ. ಅವರು ಒಟ್ಟಿಗೆ ಹೋಗಿದ್ಯಾರು? ಮರಳು ದಂಧೆ ನಡೆಸುವವರು. ಇವ್ರು ಯಾಕೆ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ? ನಮ್ಮನ್ನು ಕರ್ಕೊಂಡು ಹೋಗಿದ್ದು ದಿಬ್ಬ ಯಾಕೆ ಏನಾಗಿದೆ ಸಮಸ್ಯೆ ಏನು ಎಲ್ಲ ಕೇಳ್ಬೋದಿತ್ತಲ್ಲ, ಯಾಕೆ ಕೇಳಲಿಲ್ಲ? ಇವ್ರು ಕದ್ದು ಮುಚ್ಚಿ ಹೋಗ್ತಾರೆ. ಇವರು ಸರ್ವೆ ಮಾಡುವಾಗ 200 ಸೀಟ್ ಇರುವ ದೋಣಿ, ಪ್ರವಾಸದ ಒಂದು ದೋಣಿ ಇದೆ, ಬೋಟು, ಅದ್ರ 200 ಸೀಟ್ ಇರ್ತದೆ. ಆ 200 ಸೀಟಲ್ಲಿ ಹೋಗುವ ದೋಣಿ ಮುಂದ್ಗಡೆ ಹೋಗ್ತಾ ಇದೆ, ಇವರು ಹಿಂದ್ಗಡೆ ಸರ್ವೆ ಮಾಡ್ತಾರೆ. ಆ 200 ಸೀಟ್ ದೋಣಿ ಹೋಗ್ಲಿಕ್ಕೆ ಎಷ್ಟು ನೀರು ಬೇಕು ಸರ್? ಕರೆಕ್ಟ್. ಅವರು ಹೋದ ದೋಣಿಯು ಸಹ ಒಂದು ಯಾಂತ್ರಿಕ ದೋಣಿಯಲ್ಲಿ ಹೋಗಿದ್ದು, ಅದಕ್ಕೆ ಎಷ್ಟು ನೀರು ಬೇಕು? ಅದು ದೋಣಿ ಹೋಗ್ತದೆ, ಪಾಸ್ ಆಗ್ತದೆ. ಇನ್ನು ನಾಡ ದೋಣಿ, ಮೀನುಗಾರರ ದೋಣಿ ಹೋಗುದಿಲ್ವಾ? ನಾಡ ದೋಣಿ ಇರುವುದು 3 ಫೀಟ್ ಆಗಲ್ಲ. ಸರಿ. ಈಗ 15 ಅಥವಾ 16ನೇ ತಾರೀಕಿಗೆ ಜಿಲ್ಲಾಡಳಿತ ಏನು ನಾನ್ CRZ ನಲ್ಲಿ ಮರಳುಗಾರಿಕೆಗೆ ಅನುಮತಿ ಕೊಡ್ತದೆ. ಇಲ್ಲಿ ನನ್ನ ಪ್ರಶ್ನೆ, ಸಾಂಪ್ರದಾಯಿಕ ಮರಳುಗಾರಿಕೆಗೆ ಅನುಮತಿ ಕೊಡ್ತದೋ ಅಥವಾ ಯಾಂತ್ರಿಕ ದೋಣಿಯಲ್ಲಿ ಮರಳುಗಾರಿಕೆ? ಹೇಳಿದ್ದಾರೆ ಮಾನವ ಪರಿಶ್ರಮದಿಂದ ಅಂತ ಹೇಳಿದ್ದಾರೆ, ಮಾನವ ಪರಿಶ್ರಮ ಅಂತ ಹೇಳಿದ್ದಾರೆ ಸರ್. ಲಾಸ್ಟ್ ಟೈಮ್ ಯಾವಾಗ ನಡೀತಾ ಇತ್ತು ಆವಾಗಲೂ ಕೂಡ ನಿಮಗೆ ಕೊಟ್ಟಿರೋ ಸರ್ಕ್ಯುಲರ್ನಲ್ಲಿ ಯಾರು ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅವರಿಗೆ ಮಾನವ ಪರಿಶ್ರಮದಿಂದಲೇ ಸಾಂಪ್ರದಾಯಿಕ ದಿಬ್ಬ ತೆರವುಗೊಳಿಸಬೇಕು, ಮರಳುಗಾರಿಕೆಯಲ್ಲಿ ಕೊಟ್ಟಿಲ್ಲ, ದಿಬ್ಬ ತೆರವುಗೊಳಿಸಬೇಕು ಅಂತಲೇ ಹೇಳಿದ್ದು. ಆವಾಗ ಕೂಡ ಹೀಗೆ ಆಗಿತ್ತಲ್ವಾ? ಸೊ ಮುಂದೆ ಹಾಗೆ ಆಗದಿದ್ದ ಹಾಗೆ ತಾವು ಏನು ಮಾಡಬೇಕು? ಇವಾಗ ನಾನ್ CRZ ಬಗ್ಗೆ ನಾವು ಮಾತಾಡೋದಿಲ್ಲ, ಆದ್ರೂ ಈಗ ಮಾನವ ಪರಿಶ್ರಮದಿಂದ ಮಾಡಬೇಕು. ಅದರಲ್ಲಿ ಅಕ್ರಮ ಮಾಡಿದ್ರೆ ಆ ಭಾಗದವ್ರು ನೋಡ್ಕೊಳ್ಬೇಕು. ಅಕ್ರಮ ಮಾಡ್ತಾ ಇದ್ದಾರೆ, ನಾವು ಅದಕ್ಕೆ ಏನಾದ್ರು ಕಂಡು ಹಿಡಿಬೇಕಂತ ಆ ಭಾಗದವ್ರು ಹೇಳಬೇಕು, ನಾವು ಹೋಗಿ ಹೇಳಲಿಕ್ಕೆ ಆಗುದಿಲ್ಲ. ಈಗ ನನ್ನ ಪ್ರಶ್ನೆ ಇಷ್ಟೇ ಸರ್, ಇದು ಮೂಲಭೂತವಾದಂಥ ಪ್ರಶ್ನೆ, ವಾಸ್ತವ ಪ್ರಶ್ನೆ. ಏನಂತ ಕೇಳಿದ್ರೆ, ನಿಮ್ಮ ಬ್ಲಾಕ್ ನಿರ್ಮಾಣ ಮಾಡಲಿಕ್ಕೆ ನೀವು ಯಾರ್ಯಾರನ್ನೆಲ್ಲ ಕರ್ಕೊಂಡು ಹೋಗಿದ್ರೋ, ಇನ್ನು ಯಾರು ಅದನ್ನ ಹೇಳಬೇಕು, ಯಾರು ಅದನ್ನ ಮಾಡಬೇಕು ಅನ್ನೋಂಥ ಪ್ರಶ್ನೆ. ಈಗ ನಿಮ್ಮ ಪ್ರಕಾರ ಯಾರು ಮಾಡಬೇಕು? ನೋಡಿ, ದಿಬ್ಬವನ್ನು ತೋರಿಸುವಂತದ್ದು ಮೀನುಗಾರರು.
ಮೀನು ಅವರ ದೋಣಿಗಳಿಗೆ ಹೋಗ್ಲಿಕ್ಕೆ ಅಡಚಣೆ ಉಂಟು ಮಾಡುವ ದಿಬ್ಬಗಳನ್ನು ಅವ್ರು ತೋರಿಸಬೇಕು. DC ಅವರಿಗೆ ಹೇಳಬೇಕು, ನೋಡಿ ಇಂಥ ದಿಬ್ಬ ಇದೆ, ಅದು ನಮ್ಮ ದೋಣಿಗೆ ಅಡಚಣೆ ಉಂಟು ಮಾಡ್ತಾ ಇದೆ, ಅದನ್ನು ತೆರವು ಮಾಡಬೇಕು. ಅದನ್ನು ಯಾರು ತೆರವು ಮಾಡಬೇಕು? ಮೀನುಗಾರರೇ, ಅವರಿಗೆ ಅನುಕೂಲ ಆಗುವಂತೆ ಅವರೇ ತೆರವು ಮಾಡಬೇಕು. ಯಾರೋ ಗುತ್ತಿಗೆದಾರರು ಬಂದು ತೆರವು ಮಾಡಲಿಕ್ಕೆ CRZ ಅಲ್ಲಿ ಇಲ್ಲ, CRZ ಅಲ್ಲೇ ಇಲ್ಲ. ಅಲ್ಲ, ಆದರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಜಿಲ್ಲಾಧಿಕಾರಿಗಳು ತಕ್ಷಣಕ್ಕೆ ಮರಳುಗಾರಿಕೆಗೆ ಅನುಮತಿ ಕೊಟ್ಟಿಲ್ಲ. ಅವರು ಇವತ್ತಿಗೆ ಕೇಳಿದ್ರು, ಇವತ್ತು ನಾನು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಇದ್ದಾರೆ. ಆದರೆ ಸರ್ಕಾರದ ಒತ್ತಡ, ಜಿಲ್ಲಾ ಉಸ್ತುವಾರಿ ಸಚಿವರ ಒತ್ತಡ, ಆಮೇಲೆ ಸ್ಥಳೀಯ ಶಾಸಕರ ಒತ್ತಡದಿಂದ ಅವರು ಇವತ್ತು ಅನಿವಾರ್ಯವಾಗಿ non-CRZಗೆ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಇದು ವಾಸ್ತವವಾಗಿ ಸತ್ಯ. ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡುವಂಥ ಹಂತಕ್ಕೂ ಕೆಲವು ಗುತ್ತಿಗೆದಾರರು ಹೋಗಿದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಮುಂದೆ ಕೊಡುವಂತಹ non-CRZಗೆ ಮರಳುಗಾರಿಕೆ ದಿಬ್ಬ ತೆರವುಗೊಳಿಸುವಂಥ ಪರಿಸ್ಥಿತಿಯಲ್ಲಿ ವಾಸ್ತವವಾಗಿ ಆಗಬೇಕು ಸಾಂಪ್ರದಾಯಿಕ ದೋಣಿ ರೀತಿಯಲ್ಲಿ ಮರಳುಗಾರಿಕೆ ಆಗುತ್ತೆ ಅಂತ ತಮ್ಗೆ ಅನ್ಸುತ್ತಾ? ಅಥವಾ ಆಗಿಲ್ಲ ಅಂದರೆ ತಾವೇನು ಮಾಡಬೇಕು ಅಂತಿದ್ದೀರಿ? ಅಲ್ಲ, ನನ್ನ ಪ್ರಕಾರ ಖಂಡಿತ ಆಗುವುದಿಲ್ಲ. ಅಲ್ಲಿಯೂ ಸಹ ಅಕ್ರಮ ನಡೀತದೆ. ಮಾನವ ಪರಿಶ್ರಮ ತೆಗೆಯುವುದೇ ಇಲ್ಲ, ಖಂಡಿತ ಇದು. ಅವಾಗ ತಮ್ಮ ನಾವು non-CRZ ಬಗ್ಗೆ ಈವಾಗಲೇ ಹೇಳಿದ್ದೀನಿ. non-CRZ ಬಗ್ಗೆ ನಾವು ಮಾತಾಡೋದಿಲ್ಲ. ಅಲ್ಲಿ ಅಕ್ರಮ ಆದರೆ ಅಲ್ಲಿ ಪರಿಸರ ಜನ ನೋಡ್ಕೊಂಡ್ರೆ ಉತ್ತಮ ಅಂತ ನನ್ನ ಭಾವನೆ. ಮರಳು ಸಿಗಬೇಕು, ಮಾನವ ಪರಿಶ್ರಮ ತೆಗಿಲಿ ಅವರು, ಯಾಕೆ ಅಕ್ರಮವನ್ನು ಮಾಡ್ತಾರೆ? ಈಗ ಸುಖನಂದು ಮಾತಾಡಿದ್ದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಸುತ್ತೆ. ಪರಿಸರ ಸಂರಕ್ಷಣೆ ಹಿತದೃಷ್ಟಿಯಲ್ಲಿ ತಾವು ಮಾತಾಡ್ತಾ ಇದ್ದೀರಿ. ಸೊ ಯಾವ ರೀತಿ ಮರಳುಗಾರಿಕೆ ಆಗಬೇಕು ಮತ್ತು ಯಾವ ರೀತಿ ಮರಳುಗಾರಿಕೆ ಆಗಬಾರ್ದು, ಇದರಿಂದ ಈಗ ಏನು ಹೋರಾಟ ನಡೀತಾ ಇದೆ, ಆ ಹೋರಾಟಗಳಿಂದ ಜನರಿಗೆ ಆಗುವ ನಷ್ಟಗಳೇನು? ಜನರಿಗೆ ತೊಂದರೆ ಆಗುದಿಲ್ಲ, ಅದನ್ನು ಸೃಷ್ಟಿ ಮಾಡ್ತಿದ್ದಾರೆ. ಮರಳು ಸಿಗುದಿಲ್ಲ ಅಂತ ಅದು ಸೃಷ್ಟಿ ಮಾಡಿದವರೇ ಮಾಡ್ತಿದ್ದಾರೆ, ಸಿಗಬಾರ್ದು ಯಾರಿಗೆ ಅಂತ. ಇದು ಕಾನೂನಿನ ಏನು ಕಾನೂನಿದೆ, ಕೋರ್ಟ್ ಏನು ಹೇಳಿದೆ, ಕಾನೂನುಬದ್ಧವಾಗಿ ತೆಗೆದ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಯಾವುದೋ ಒಂದು ಕಾನೂನು ಯಾರಿಗೆ ಒಬ್ಬರಿಗೆ ಪರವಾಗಿ ಬರುವುದಿಲ್ಲ, ಇಡೀ ಒಂದು ಸಮಾಜಕ್ಕೆ ಸರಿಯಾಗಿ ಬರ್ತದೆ. ಅದರ ಸರಿಯಾಗಿ ತೆಗೆದ್ರೆ ಯಾರಿಗೆ ತೊಂದರೆ ಉಂಟು? ಹೌದಲ್ಲ, ಯಾರಿಗೂ ತೊಂದರೆ ಇಲ್ಲ. ಅದೇ ಹೇಳು, ನಾವು ಕಾನೂನಿಂದ ಮೇಲೆ ಯಾರು ಇಲ್ಲ, ಅದಕ್ಕೆ ತಲೆಬಾಗಿ ಎಲ್ಲರೂ ತಲೆಬಾಗಿರಬೇಕು. ಯಾರೇ ಆಗಲಿ, ನಾನಾಗಲಿ, ಶಾಸಕರಾಗಲಿ, ಜಿಲ್ಲಾಧಿಕಾರಿ ಆಗಲಿ, ಯಾರೇ ಒಬ್ಬ ವ್ಯಕ್ತಿ ಆಗಲಿ, ಅವರು ಕಾನೂನು ಪರವಾಗಿ ಯಾಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವರ ವ್ಯಕ್ತಿಗತ ಕಾರಣ ಇರ್ಬೋದು. ನಮ್ಮನ್ನು ಈಗ ವಿರೋಧಿಗಳಂತ ಹೇಳ್ತಾರೆ. ನಾವು ವಿರೋಧಿಗಳಲ್ಲ, ನಾವು ಹೇಗೆ ಬೇಕನ್ನು ನಮ್ಗೆ ಸಹ ಬೇಕು. ತೆಗೆಯುವುದನ್ನ ಕಾನೂನುಬದ್ಧವಾಗಿ ತೆಗೀರಿ ಅಷ್ಟೇ. ಎಲ್ಲಿಯೋ ಪರವಾನಗಿ ಕೊಟ್ಟಿದಂತ GPS ಹಾಕ್ತಾರೆ, ಎಲ್ಲಿಯೋ ಗುರುತಿಲ್ಲ, ಯಾರ್ದೋ ಮನೆ ಹಿಂದೆ ತೆಗಿತಾರೆ ಮರಳು ಬಿದ್ದಿದೆ ಅಂತ, ತೋಟದ ಪಕ್ಕದಲ್ಲಿ ತೆಗಿತಾರೆ. ಸರ್, ಈಗ ಇನ್ನೊಂದು, ಈಗ ನನ್ನ ಹತ್ರ ಲೈಸೆನ್ಸ್ ಇದೆ, ನಾನು ನಿಮಗೆ ಲೀಸಿಗೆ ಕೊಟ್ಟು ಬಿಡ್ತೇನೆ, ನಂಗೆ ತೆಗೆಯಕ್ಕಾಗಲ್ಲ. ಕೊಡ್ಲಿಕ್ಕೆ ಲೈಸೆನ್ಸೇ ಕೊಡ್ಲಿಕ್ಕಿಲ್ಲಲ್ಲ ಸರ್. CRZ ಅಲ್ಲಿ ಲೈಸೆನ್ಸ್ ಕೊಡ್ಲಿಕ್ಕೆ ಇಲ್ಲ. ಅಲ್ಲಲ್ಲ, ಈಗ non-CRZ ಅಲ್ಲಿ ನಮಗೆ ನಾವು ಅದ್ರ ಬಗ್ಗೆ ಮಾತಾಡೋದು. ಓಕೆ, ನಾವು CRZ ಬಗ್ಗೆ ಅಲ್ಲ, ಈಗ ನಾನೀಗ ಕೇಳ್ತಿರೋದು ಅವರಿಗೆ ಪರ್ಮಿಷನ್ ಕೊಡ್ತಿರೋ non-CRZ ಗೆ, ಅದ್ರ ಬಗ್ಗೆ ಅಲ್ಲಿ ಕೂಡ ಅಕ್ರಮ ನಡೀಬಹುದು ಅಂತ ತಾವು ಹೇಳ್ತಿದ್ರೆ ಹೇಗೆ? ಅವರು ಅಷ್ಟು ಒಳ್ಳೆ ನಿರ್ಣಯ ತಗೊಂಡಿದ್ದಾರೆ. CRZ ಬಗ್ಗೆ ಸಹ ಇಷ್ಟೊಂದು ಕಾಸಸ್ ಏನಿದೆ ಅದ್ರ ಬಗ್ಗೆ ಡಿಟೇಲ್ ಕೊಟ್ಟಿದ್ದಾರೆ. ಅವರನ್ನೇ ದೋಷಿ ಅಂತಾರೆ. ಅಲ್ಲಲ್ಲ, ಏನಂದ್ರೆ ಜಿಲ್ಲಾಧಿಕಾರಿ ಒಬ್ರು IAS ಆಫೀಸರ್, ಹೌದು, ಓಕೆ, ನೀವು ಅವರೊಂದು ರೂಲ್ಸ್ ಮಾಡಬಹುದು, ಅದನ್ನ ಫಾಲೋ ಮಾಡ್ತಾ ಇದಾರಲ್ಲ ಅಂತೇಳಿ ಒಂದು ಸೂಪರ್ವಿಷನ್ ಮಾಡ್ಲಿಕ್ಕೆ ಅಲ್ಲಿ ಲೋಕಲ್ ಯಾರು ಅದು ಮಾಡಿದ್ದು ಕೋರ್ಟ್ ಇದೆ, ಕೋರ್ಟ್ ರೂಲ್ಸ್ ಅನ್ನು ಅವ್ರು ಹೇಳಿದ್ದಾರೆ. ಆದೇಶ ಅವರು ಕಾನೂನನ್ನು ಬಿಟ್ಟು ಹೋಗ್ಲಿಲ್ಲ. ಇನ್ನು ಕಾನೂನು ಬಿಟ್ಟು ಹೋಗ್ಬೇಕಂತ ಎಲ್ಲ ಹೇಳ್ತಾರೆ, ಅದು ಅವ್ರು ಬಿಟ್ಟು ಹೋಗ್ಲಿಲ್ಲ. ಅಧಿಕಾರಿಗಳು ಒಳ್ಳೆ ಇದ್ದಾರೆ, ಒಳ್ಳೆ ಕೆಲಸ ಮಾಡೋರು ಹಾಗೆ ಹೇಳ್ತಾರೆ. ಒಳ್ಳೆ ಕೆಲಸ ಮಾಡೋರು ಉಡುಪಿಗೆ ಬೇಡ. ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಏನು ಉದಯ ಸುವರ್ಣ ಅವರೇ? ಮೊದಲನೇದಾಗಿ ಜನರಿಗೆ ಹೇಳುವಂಥದ್ದು, ನಾವು ಮರಳು ವಿರೋಧಿಗಳಲ್ಲ. ನಾವು ಮುಂದಿನ ಕೆಲವೊಂದು ವರ್ಷಗಳು ಮರಳು ಸಿಗುವಂತಾಗಬೇಕು ಜನರಿಗೆ. ಅಕ್ರಮಗಳು ನಡಿಬಾರ್ದು, ಸಾಂಪ್ರದಾಯಿಕ ನಡಿಬೇಕು, ಮೀನುಗಾರರಿಗೆ ತೊಂದರೆ ಆಗಬಾರ್ದು, ಅಲ್ಲಿ ಆ ಭಾಗದಲ್ಲಿ ವಾಸ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು. ಆ ಭಾಗದಲ್ಲಿ ಅನೇಕ ಸಾವುಗಳು ಸಂಭವಿಸಿ ತನಕ. ಇನ್ನು ಮುಂದೆ ನಾವು ಸಾವುಗಳನ್ನು ನೋಡಲಿಕ್ಕೆ ನಾವು ತಯಾರಿಲ್ಲ. ಅಲ್ಲಿ ಅನೇಕ ರೀತಿಯ ಅನೇಕ ಸಾವುಗಳಾಗಿದೆ. ಅದು ಎಲ್ಲೋ ಕೂತ್ಕೊಂಡು ಕೆಲವರು ಹೇಳ್ತಾರೆ, ನಾವು ಉಡುಪಿಯಿಂದ ಮಾತಾಡ್ತೇವೆ, ಅವರಿಗೆ ಹೊಳೆ ಬದಿಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅವರಿಗೆ ಗೊತ್ತಾಗುದಿಲ್ಲ. ಓಕೆ, ತಮ್ಮ ಅಭಿಪ್ರಾಯ ಕೊನೆಯದಾಗಿ ಏನು ಸರ್? ಕೊನೆಯದಾಗಿ ಈ ರೀತಿ ಅಕ್ರಮ ಮುಂದುವರಿದ್ರೆ ನಾವು ಮತ್ತೆ ಪುನಃ NGT ಕಾನೂನಿನ ರೀತಿಯಲ್ಲಿ ನಾವು ಮೊರೆ ಹೋಗ್ತೇವೆ. ಕಾನೂನು ರೀತಿಯಲ್ಲಿ ತೆಗೆದ್ರೆ ಯಾರಿಗೂ ಸಮಸ್ಯೆ ಇಲ್ಲ. ನಾವು ಹೇಳೋದು ಕಾನೂನು ಪ್ರಕಾರವಾಗಿ ತೆಗಿಲಿ, ವೈಜ್ಞಾನಿಕ ಏನು ಟೆಕ್ನಿಕಲ್ ರಿಪೋರ್ಟ್ ಬರ್ತದೆ ಅದರ ಪರವಾಗಿ ತೆಗಿಲಿ, ಯಾರಿಗೂ ಸಮಸ್ಯೆ ಇಲ್ಲ. ಏನೋ ದಿಬ್ಬ ಇದೆ ಅಂತ ಹೇಳ್ತಾರೆ, ಅವ್ರು ಟೆಕ್ನಿಕಲ್ ರಿಪೋರ್ಟ್ ಇದೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾರೆ, ಅದಕ್ಕೆ ಪ್ರೊಫೆಸರ್ ಅವ್ರು ಕೊಡ್ತಾರೆ. ನಾವ್ಯಾರು ಹೇಳಲಿಕ್ಕೆ? ನಾವು ಹೇಳ್ಬೋದು ದಿಬ್ಬ ಇದೆ ಅಂತ, ಅದು ತೆಗಿಲಿಕ್ಕೆ ಇದೆ ಇಲ್ಲೋ ತೆಗಿಬೋದೋ ಬೇಡೋ ಅನ್ನೋದು
ಅಧಿಕಾರಿಗಳಿದ್ದಾರೆ. ಅದು ಅವರು ತಪ್ಪು ಮಾಡಿದರೆ ಮತ್ತೆ ನೋಡೋದು ಕಾನೂನಿನ ಪರವಾಗಿ ಹೋಗಬೇಕಾಗ್ತದೆ. ಓಕೆ 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 ವೀಕ್ಷಕರೇ, ಇಷ್ಟೊತ್ತು ಸ್ಯಾಂಡ್ ಬ್ಲಾಕ್ ಅನ್ನೋ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಉದಯ ಸುವರ್ಣ ಮತ್ತು ಸುಖಾನಂದ್ ಅವರು ನಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ರು. ಬಹಳಷ್ಟು ಸವಿಸ್ತಾರವಾದಂತಹ ವೈಜ್ಞಾನಿಕ ಮತ್ತು ಕಾನೂನಾತ್ಮಕವಾದಂಥ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ವೈಜ್ಞಾನಿಕವಾಗಿಯೂ ಕೂಡ ಸಾಂಪ್ರದಾಯಿಕ ಮರಳುಗಾರಿಕೆ ನಡೀಲಿ, ಏನು ಕಾನೂನಿನ ಅಡಿಯಲ್ಲಿ ಅವಕಾಶಗಳಿದೆ ಆ ರೀತಿಯಲ್ಲಿ ಮರಳುಗಾರಿಕೆ ನಡೀಲಿ, ನಮ್ಮಿಂದ ಆಕ್ಷೇಪ ಇಲ್ಲ. ಆದರೆ ಎಲ್ಲಿ ಅಕ್ರಮವಾಗಿ ನಡೀತದೆ, ಎಲ್ಲಿ ಜನಸಾಮಾನ್ಯರಿಗೆ ಜೀವ ಸಂಕುಲಕ್ಕೆ ಸಮಸ್ಯೆಗಳು ಉಂಟಾಗ್ತದೆ, ಅಲ್ಲಿ ಮತ್ತೆ ಪುನಃ ನಾವು ಗ್ರೀನ್ ಟ್ರಿಬ್ಯುನಲ್ಗೆ ಹೋಗಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮನ್ನು ವಿರೋಧಿಗಳು ಅಂತ ಏನು ಹೇಳ್ತಾರೆ, ಮರಳುಗಾರಿಕೆಯ ವಿರೋಧಿಗಳು ಅಂತ ಏನು ಹೇಳ್ತಾರೆ, ಅದು ಖಂಡಿತ ಅಲ್ಲ ಅನ್ನುವಂಥ ಸ್ಪಷ್ಟ ಮಾತುಗಳನ್ನು ಅವರು ನಮ್ಮ ಜೊತೆಗೆ ಹೇಳಿದ್ದಾರೆ. ಸಾಕಷ್ಟು ಚರ್ಚೆಗಳು ಬಹುಶಃ ವೀಕ್ಷಕರಿಗೆ ವಾಸ್ತವತೆಯ ಅರಿವು ಮೂಡಿಸಲಿಕ್ಕೆ ಸಹಕಾರಿ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಉದಯ ಸುವರ್ಣ ಹಾಗೂ ಸುಖಾನಂದ್ ಅವರಿಗೆ ಸ್ಪಂದನ ವಾಹಿನಿ ಹಾಗೂ ವೀಕ್ಷಕರ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತೇನೆ. ನಮಸ್ತೆ ಸರ್. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆಗೆ ನೀವು ಸ್ಪಂದಿಸಿದ್ದೀರಿ, ನಮ್ಮ ಚರ್ಚೆಯನ್ನು ವೀಕ್ಷಿಸಿದ್ದೀರಿ. ಎಲ್ಲೋ ಒಂದು ಕಡೆ ಒಂದು ಶೇಕಡಾವಾರು ನಿಮಗೆ ಅರ್ಥ ಆದರೆ ಸ್ಪಂದನ ವಾಹಿನಿಯ ಈ ಚರ್ಚೆ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ನಿರಂತರವಾಗಿ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಶುಭರಾತ್ರಿ.